ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀರಾಧ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಭಗವದ್ಗೀತೆ ಯಥಾರೂಪ ಆಳವಾದ ಅಧ್ಯಯನದ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣ ಜೊತೆಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇಸ್ಕಾನ್ ಶ್ರೀ ಶ್ರೀರಾಧ ಗೋವಿಂದ ಕಿ ಜೈ. ಶಿಶಿ ಗೌರ್ನಿತಾಯಿ ಕಿ ಜೈ. ಶಿಲ ಪ್ರಭುಪಾದ್ ಕಿ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ನಿನ್ನೆಯ ತರಗತಿಯಲ್ಲಿ ನಾವು 16ನೇ ಅಧ್ಯಾಯದ ಒಂದು ಉಪಸಂಹಾರವನ್ನ, ಸಾರಾಂಶವನ್ನ ಭಗವಂತ ಏನು ತಿಳಿಸಿದ್ರು ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಹೇಗೆ ಈ ಒಂದು ನರಕಕ್ಕೆ ಇರುವಂತಹ 3 ದ್ವಾರಗಳನ್ನ ನಾವು ತಪ್ಪಿಸಬೇಕು. ಯಾಕಂದ್ರೆ ಆ ದ್ವಾರಗಳನ್ನ ಮುಕ್ತವನ್ನಾಗಿ ಮಾಡೋದು ಅಥವಾ ತೆರೆಯೋದು ಅದು ಪ್ರತಿಯೊಂದು ಜೀವಿಗೆ ಮತ್ತೆ ಅದರ ದೇಹಕ್ಕೆ ಬಿಟ್ಟಿರುವಂತದ್ದು. ಹಾಗಾಗಿ ಆ 3 ದ್ವಾರಗಳೇ ನಮಗೆ ಮುಖ್ಯವಾದಂತಹ ನಮ್ಮ ಅವನತಿಗೆ ಕಾರಣ. ಹಾಗಾಗಿ ಈ ಕಾಮ ಕ್ರೋಧ ಲೋಭ ಅನ್ನೋದನ್ನ ನಾವು ಬಿಡಬೇಕು ಅಂತ ಹೇಳ್ತಾರೆ. ಯಾರು ಬಿಡ್ತಾರೆ, ಯಾರು ವಿವೇಕಿಯಾಗಿರ್ತಾರೋ ಅವರು ಮಾತ್ರ ಈ ಒಂದು ಕಾಮ ಕ್ರೋಧ ಲೋಭ ಅನ್ನುವಂತಹ 3 ದ್ವಾರಕ್ಕೆ ಹೋಗೋದಿಲ್ಲ. ಮತ್ತೆ ಇದು ಮುಖ್ಯವಾಗಿ ಆತ್ಮದ ಅವನತಿಗೆ ಕಾರಣ. ಮತ್ತೆ ಯಾರು ಈ 3 ದ್ವಾರಗಳಿಂದ ತಪ್ಪಿಸ್ಕೊಳ್ತಾರೋ ಅವರು ಆತ್ಮ ಸಾಕ್ಷಾತ್ಕಾರಕ್ಕೆ ನೆರವಾಗುವಂತಹ ಕಾರ್ಯಗಳನ್ನ ಮಾಡ್ತಾರೆ. ಮತ್ತೆ ಅವರು ಪರಮಗತಿಯನ್ನ ಅಂದ್ರೆ ಭಗವಂತನ ಧಾಮಕ್ಕೆ ಹೋಗ್ತಾರೆ ಅಂತ. ಮತ್ತೆ ಯಾರು ಈ ಶಾಸ್ತ್ರದ ವಿಧಾನಗಳನ್ನ ಪಾಲಿಸೋದಿಲ್ವೋ, ಶಾಸ್ತ್ರದ ವಿಧಿವಿಧಾನಗಳು ಅಂದ್ರೆ ಏನು, ಯಾವುದನ್ನ ಮಾಡ್ಬೇಕು ಯಾವುದನ್ನ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋದು. ಹೀಗೆ
ಯಾರು ಯಾವುದನ್ನ ತಿಳ್ಕೊಂಡು ಕಾರ್ಯವನ್ನ ಮಾಡ್ತಾನೋ ಅವನು ಪರಿಪೂರ್ಣನಾಗ್ತಾನೆ, ಸುಖವಾಗಲಿ, ಅವನು ಸದಾ ಪರಮಗತಿಯನ್ನ ಅವನಿಗೆ ಸದಾ ಪರಮಗತಿಯೇ ದೊರೆಯುತ್ತೆ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಯಾರು ಶಾಸ್ತ್ರದ ವಿರುದ್ಧವಾಗಿ ನಡೀತಾರೋ, ಉದಾಹರಣೆಗೆ ಬಹಳಷ್ಟು ಅಸುರರಿದ್ದಾರೆ, ಈಗಾಗಲೇ ತಿಳ್ಕೊಂಡಿರುವಂತದ್ದು ಎಲ್ಲ ಯುಗಗಳಲ್ಲಿ. ಆದ್ರೆ ಇಲ್ಲಿ ಕಲಿಯುಗದಲ್ಲಿ ನಮ್ಮಲ್ಲೇನೆ ಈ ಆಸುರಿ ಗುಣಗಳಿದೆ. ಸೊ ಯಾರು ಇಂಥ ಶಾಸ್ತ್ರೀಯ ವಿಧಿ ವಿಧಾನಗಳಲ್ಲಿ ತಿಳಿಸಿರುವಂತಹ ದನ್ನ ಪಾಲನೆ ಮಾಡೋದಿಲ್ವೋ ಅವರು ಏನು ಭಗವಂತನ ವಿರುದ್ಧವಾಗಿ ಕಾರ್ಯಗಳನ್ನ ಮಾಡ್ತಾರೆ, ಮತ್ತೆ ಅವರು ಸದಾ ದುಃಖವನ್ನ ಅನುಭವಿಸ್ತಾರೆ, ಮತ್ತು ಅವರು ಪರಮಗತಿ ಹೊಂದೋದಿಲ್ಲ ಅಂತ. ಪರಮಗತಿ ಅಂದ್ರೆ ಕೊನೆಯ ಒಂದು ಡೆಸ್ಟಿನೇಷನ್, ಅಂದ್ರೆ ಅದೇ ಭಗವಂತನ ಧಾಮಕ್ಕೆ ಹೋಗೋದು ಅಥವಾ ಭಗವಂತನನ್ನ ಅರಿಯೋದು, ಪಡೆಯೋದು, ಅವ್ರಿಗೆ ಅದು ದೊರೆಯೋದಿಲ್ಲ ಅನ್ನೋದನ್ನ ಹೇಳ್ತಾರೆ. ಹೀಗೆ ನಾವು ನಿಯಮ ನಿಬಂಧನೆಗಳನ್ನ ತಿಳ್ಕೊಂಡು ಈ ಒಂದು ಶಾಸ್ತ್ರಗಳಲ್ಲಿ ತಿಳಿಸಿರೋ ಹಾಗೆ ನಾವು ಕರ್ತವ್ಯಗಳನ್ನ ಮಾಡಿದ್ರೆ ನಾವು ಕ್ರಮೇಣವಾಗಿ ಮೇಲಕ್ಕೇರಲು ಸಾಧ್ಯವಾಗತ್ತೆ ಅನ್ನೋದನ್ನ ಭಗವಂತ ತಿಳಿಸಿದ್ರು. ಹಾಗಾದ್ರೆ ಇಲ್ಲಿ ನಮ್ಗೆ ಧರ್ಮಶಾಸ್ತ್ರಗಳು ಅನ್ನುವಂಥದ್ದು ಕೊನೆಯ ಒಂದು ಉಪಸಂಹಾರ ಸಾರಾಂಶದಿಂದ ಭಗವಂತ ಕೊನೆಗೊಳಿಸಿದ್ರು. ಧರ್ಮಶಾಸ್ತ್ರಗಳಲ್ಲಿ ಇರುವ ಹಾಗೆ ಕರ್ತವ್ಯಗಳನ್ನ ಮಾಡೋದು, ಮತ್ತೆ ಇಲ್ಲದೆ ಇರುವಂತಹ ಕರ್ತವ್ಯಗಳನ್ನ ತ್ಯಜಿಸೋದು ಅನ್ನೋದನ್ನ ಭಗವಂತ ನಮ್ಗೆ ತಿಳಿಸಿದ್ರು. ಈಗ ಒಂದು 16ನೇ ಅಧ್ಯಾಯಕ್ಕೂ ಮತ್ತೆ 17ನೇ ಅಧ್ಯಾಯಕ್ಕೂ ಒಂದು ಸಂಬಂಧವನ್ನ ಕಲ್ಪಿಸಿದಾಗ, ಕನೆಕ್ಷನ್ ಅಂತ ಹೇಳ್ತೀವಿ. ಈ ಸಂಬಂಧ ಏನು ಅಂತಂದ್ರೆ, ಭಗವಂತ ಯಾವಾಗ ಧರ್ಮಶಾಸ್ತ್ರದ ಪರವಾಗಿ ಅಂದ್ರೆ ಕರ್ತವ್ಯ ಮಾಡ್ಬೇಕು, ವಿರುದ್ಧವಾಗಿ ಕರ್ತವ್ಯಗಳನ್ನ ಮಾಡಬಾರ್ದು ಅಥವಾ ವಿರುದ್ಧವಾದಂತನ ತ್ಯಜಿಸ್ಬೇಕು ಅಂತ ಹೇಳಿದಾಗ, ಮತ್ತೆ ಅದಕ್ಕೆ ಅರ್ಜುನ ಪ್ರಶ್ನೆಗಳನ್ನ ಹಾಕ್ತಾ ಈ ಒಂದು 17ನೇ ಅಧ್ಯಾಯ ಪ್ರಾರಂಭ ಆಗುತ್ತೆ. ಹಾಗಾಗಿ ಈ 17ನೇ ಅಧ್ಯಾಯ ಏನಿದೆ ಅನ್ನೋದನ್ನ ನಾವು ಆಮೇಲೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ 17ನೇ ಅಧ್ಯಾಯದ ಒಂದು ಮಹಾತ್ಮೆ, ಇದಕ್ಕೆ ಶ್ರದ್ಧಾತ್ರಯ ವಿಭಾಗ ಯೋಗ ಅಂತ ಹೇಳ್ತೇವೆ. ಶ್ರದ್ಧೆ ಅಂದ್ರೆ ನಂಬಿಕೆ, ತ್ರಯ ಅಂದ್ರೆ 3, ನಂಬಿಕೆಯ 3 ವಿಭಾಗಗಳು ಅಂತ ಹೇಳ್ತೇವೆ. ವಿಭಾಗ ಯೋಗ ಯಾಕಿದೆ? ಈ ನಂಬಿಕೆಯ 3 ವಿಭಾಗಗಳಿಂದ ಭಗವಂತನ ಕಡೆಗೆ ಹೋಗುವಂತ ಮಾರ್ಗಗಳನ್ನ ತಿಳ್ಕೊಳ್ಳೋದು, ಅಥವಾ ಮಾರ್ಗ ಯಾವುದು ಅನ್ನೋದನ್ನ ತಿಳ್ಕೊಳ್ಳೋದು, ಅದು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಿರೋದು. ಹಾಗಾದ್ರೆ ಈ ಒಂದು ಅಧ್ಯಾಯದ ಮಹಾತ್ಮೆಯನ್ನ ಮೊದಲು ತಿಳ್ಕೊಂಡು ಬರೋಣ. ಹೀಗೆ ವಿಷ್ಣು ಈ ಅಧ್ಯಾಯದ ಕುರಿತಾಗಿ ಲಕ್ಷ್ಮಿಗೆ ತಿಳಿಸಿರೋ ಹಾಗೆ, ಶಿವ ತನ್ನ ಪ್ರಿಯ ಪತ್ನಿಯಾದಂತಹ ಪಾರ್ವತಿಗೂ ಕೂಡ ಈ ಶ್ರೀಮದ್ ಭಗವದ್ಗೀತೆಯ 17ನೇ ಅಧ್ಯಾಯದ ಒಂದು ಮಹಾತ್ಮೆಯನ್ನ, ಈ ಒಂದು ಅಮೃತ ಮಹಿಮೆ ಅಂತ ಹೇಳ್ತಾರೆ, ಅದನ್ನ ತಿಳಿಸ್ತಾರೆ. ದಯವಿಟ್ಟು ಕೇಳು ಅಂತ ಪಾರ್ವತಿಗೆ ಹೇಳ್ತಾರೆ. ಈಗಾಗಲೇ 16ನೇ ಅಧ್ಯಾಯದಲ್ಲಿ ನಮ್ಗೆ ಗೊತ್ತು, ಖಡ್ಗಬಾಹು ಅನ್ನುವಂತಹ ಒಬ್ಬ ರಾಜನಿದ್ದ. ಆ ಖಡ್ಗಬಾಹು ಕೂಡ ತನ್ನ ಮಗನಿಗೆ ರಾಜ್ಯವನ್ನ ಕೊಟ್ಟು, ರಾಜ್ಯವನ್ನ ಮಗನಿಗೆ ಒಪ್ಪಿಸಿ ಕಾಡಿಗೆ ಹೋದ್ರು ಅನ್ನೋದನ್ನ ನಾವು ಕೊನೆಗೆ ತಿಳ್ಕೊಂಡ್ವಿ ನಾವು. ಈಗ ಅದೇ ರಾಜ ಖಡ್ಗಬಾಹುವಿನ ಮಗ ಒಂದು ಉಲ್ಲೇಖ ಇಲ್ಲಿ ಬರುತ್ತೆ. ಆ ರಾಜ ಖಡ್ಗಬಾಹುವಿನ ಮಗ ಯಾರು? ದುಶ್ಯಾಸನ. ಇಲ್ಲ, ಮಗನ ಒಬ್ಬ ಸೇವಕ. ಹರೇ ಕೃಷ್ಣ. ರಾಜ ಖಡ್ಗಬಾಹುವಿನ ಒಬ್ಬ ಮಗ. ಆ ಮಗನಿಗೆ ಒಬ್ಬ ಸೇವಕನಿದ್ದ, ಅವನ ಹೆಸರು ದುಶ್ಯಾಸನ ಅಂತ ಹೇಳಿ. ಆ ದುಶ್ಯಾಸನ ಅನ್ನುವಂತಹ ಸೇವಕ ತುಂಬಾ ಕುತಂತ್ರಿಯಾಗಿದ್ದ, ಮತ್ತೆ ಹೀಗೆ ಮೂರ್ಖನು ಕೂಡ ಆಗಿದ್ದ. ಹೇಳಿದ್ದನ್ನ ಕೇಳ್ತಾ ಇರ್ಲಿಲ್ಲ. ಮೂರ್ಖರು ಯಾವಾಗಲೂ ಹೇಳೋದನ್ನ ಕೇಳೋದಿಲ್ಲ. ಹೀಗೆ ಆ ದುಶ್ಯಾಸನ, ಈಗಾಗ್ಲೇ ಆನೆ ಅವರಲ್ಲಿ ಇತ್ತು, ಆನೆಗಳ ಸಾಕೋದು ರಾಜರ ಒಂದು ಹವ್ಯಾಸ. ಹೀಗೆ ಈ ದುಶ್ಯಾಸನ ಅಲ್ಲಿ ಮಾವುತರು ಎಷ್ಟು ಹೇಳಿದ್ರು ಕೂಡ ಕೇಳದೆ ದುಶ್ಯಾಸನ ಏನ್ ಮಾಡ್ತಾನೆ, ಆನೆಯ ಮೇಲೆ ಸವಾರಿ ಮಾಡ್ತಾನೆ. ಹಾಗೆ ನಾನು ಕೂಡ ರಾಜನೊಂದಿಗೆನೆ ಆನೆಯ ಮೇಲೆ ಸವಾರಿ ಮಾಡ್ತೇನೆ ಅಂತ ಹೇಳಿ ಹಠ ಹಿಡಿತಾನೆ. ಆಮೇಲೆ ಅದೇ ತಕ್ಷಣದಲ್ಲಿ ರಾಜ ಹೇಗೆ ಆನೆಯ ಮೇಲೆ ಕೂತ್ಕೊಂಡು ಹಾಗೆ ತಾನು ಕೂಡ ಆನೆಯ ಮೇಲೆ ಹಾರಿ ಕೂತ್ಕೊಳ್ತಾನೆ. ಆಮೇಲೆ ಆನೆ ಕೆಲವು ಹೆಜ್ಜೆ ಹೋದ್ಮೇಲೆ
ಎಲ್ರು ಹೇಳ್ತಾರೆ ಆ ಒಂದು ಆನೆ ಅಪಾಯಕಾರಿಯಾಗಿರುವಂತದ್ದು, ಹಾಗಾಗಿ ಆ ಆನೆಯನ್ನ ಸವಾರಿ ಮಾಡ್ಬೇಡ ಅಂತ ವಿನಂತಿಸಲು ಪ್ರಾರಂಭಿಸ್ತಾರೆ ಮುಂದೆ ಹೋಗಬೇಡ ಅಂತ. ಆದ್ರೆ ಆ ಮೂರ್ಖ ದುಶ್ಯಾಸನ ಏನ್ ಮಾಡ್ತಾನೆ, ಆ ಆನೆಯನ್ನ ಇನ್ನೂ ಕೂಡ ಮುಂದಕ್ಕೆ ಹೋಗ್ಲಿಕ್ಕೆ ಪ್ರಚೋದಿಸ್ತಾನೆ, ಮುಂದಕ್ಕೆ ನಡೆ ಅಂತ ಒತ್ತಾಯಿಸ್ತಾನೆ. ಯಾವಾಗ ಒಂದು ಮದವೇರಿದಂತಹ ಆನೆಗೆ ಪ್ರಚೋದಿಸಿದಾಗ ಅಥವಾ ಒತ್ತಾಯಿಸಿದಾಗ, ಬಲವಾಗಿ ಬಡೆದಾಗ, ಏಟು ಬಿದ್ದಾಗ ಏನಾಗುತ್ತೆ, ತುಂಬಾ ಕೋಪ ಬರುತ್ತೆ ಆನೆಗಳಿಗೆ. ಮತ್ತೆ ಅದ ಆನೆ ಹೀಗೆ ಇವನು ಮಾಡೋದ್ರಿಂದ, ದುಶ್ಯಾಸನ ಮಾಡೋದ್ರಿಂದ ಅದು ಅಲ್ಲಿಗೆ ಇಲ್ಲಿಗೆ ಓಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅವಾಗ ತಾಳ್ಲಾರ್ದೆ ಏನಾಗುತ್ತೆ, ಆ ಒಂದು ಆನೆ ಓಡೋದನ್ನ ನೋಡಿ ಈ ದುಶ್ಯಾಸನ ನೆಲಕ್ಕೆ ಬಿದ್ದು ಬಿಡ್ತಾನೆ. ಈ ನೆಲಕ್ಕೆ ಬಿದ್ದಿರುವಂತಹ ದುಶ್ಯಾಸನನನ್ನ ಮದವೇರಿದಂತ ಆನೆ ಏನ್ ಮಾಡುತ್ತೆ, ದುಶ್ಯಾಸನನ್ನ ಕಾಲಿನಿಂದ ತುಳಿದು ಸಾಯಿಸಿ ಬಿಡುತ್ತೆ. ಹೀಗೆ ಈ ದುಶ್ಯಾಸನ ಅನ್ನುವಂತಹ ಒಬ್ಬ ಕುತಂತ್ರಿ ಮೂರ್ಖ ಏನ್ ಮಾಡ್ತಾನೆ, ಇವನು ಸತ್ತು ಹೋಗ್ತಾನೆ. ಅವನು ಸತ್ತ ಮೇಲೆ ಮುಂದಿನ ಜನ್ಮದಲ್ಲಿ ಈ ಸಿಂಬಲ್ ದ್ವೀಪ ಅಂತ ಹೇಳಿ ಒಂದು ರಾಜ್ಯ, ಆ ಸಿಂಬಲ್ ದ್ವೀಪ ರಾಜ್ಯದಲ್ಲಿ ಒಂದು ಆನೆಯ ದೇಹವನ್ನ ಪಡ್ಕೊಂಡು ಹುಟ್ಟತಾನೆ. ಯಾರು, ಈ ಖಡ್ಗಬಾಹುವಿನ ಮಗನ ಒಬ್ಬ ಸೇವಕ ದುಶ್ಯಾಸನ. ಹೀಗೆ ಆ ಸಿಂಬಲ ದ್ವೀಪ ಅನ್ನುವಂತಹ ರಾಜ್ಯದಲ್ಲಿ ಆನೆ ಆಗಿ ಹುಟ್ಟಿದಾಗ, ಈ ಸಿಂಬಲ ದ್ವೀಪದ ರಾಜನು ಮತ್ತೆ ಖಡ್ಗಬಾಹು ಅನ್ನುವಂತಹ ರಾಜ, ಈ ಇಬ್ರು ಕೂಡ ಸ್ನೇಹಿತರಾಗಿರ್ತಾರೆ. ಒಂದಿನ ಏನಾಗತ್ತೆ, ಈ ಸಿಂಬಲ ದ್ವೀಪದ ರಾಜ ಆ ಆನೆಯನ್ನ, ಅಂದ್ರೆ ಇದೇನು ಈಗ ಹಿಂದೆ ದುಶ್ಯಾಸನ ಆಗಿತ್ತೋ ಅದು ಆಣೆ ಆಗಿ ಹುಟ್ಟಿತ್ತೋ, ಆ ಆಣೆ ಈ ಸಿಂಬಲ ದ್ವೀಪದಲ್ಲಿ ಹುಟ್ಟಿರೋದ್ರಿಂದ ಆ ಸಿಂಬಲ ದ್ವೀಪದ ರಾಜ ಏನ್ ಮಾಡ್ತಾನೆ, ನನ್ನ ಸ್ನೇಹಿತನಿಗೆ ಇದು ಆಣೆಯನ್ನ ನಾನು ಉಡುಗೊರೆಯಾಗಿ ಕೊಡ್ಬೇಕು ಅಂತ. ಯಾಕಂದ್ರೆ ಆ ಖಡ್ಗಬಾಹುವಿಗೂ ಮತ್ತೆ ಖಡ್ಗಬಾಹುವಿನ ಮಗನಿಗೂ ಕೂಡ ಆನೆಯನ್ನ ಸಾಕುವಂತಹ ಅಭ್ಯಾಸ ತುಂಬಾ ಇತ್ತು. ಹಾಗಾಗಿ ಯುದ್ಧಗಳಲ್ಲಿ ಎಲ್ಲ ಕಡೆಯೂ ಕೂಡ ಆನೆಯ ಒಂದು ಬಳಕೆ ತುಂಬಾ ಇರ್ತಿತ್ತು. ಆನೆ ಕುದುರೆಗಳನ್ನ ನಾವು ಓದಿದ್ದೀವಿ, ತಿಳ್ಕೊಂಡಿದ್ದೀವಿ. ಹೀಗೆ ಸಿಂಬಲ ದ್ವೀಪ ರಾಜ ಏನ್ ಮಾಡ್ತಾನೆ, ಆನೆಯನ್ನ ಈ ಖಡ್ಗಬಾಹುವಿನ ಮಗನಿಗೆ ಉಡುಗೊರೆಯಾಗಿ ಕಳುಹಿಸ್ತಾನೆ. ಆಮೇಲೆ ಯಾವಾಗ ಖಡ್ಗಬಾಹುವಿಗೆ ಈ ಆನೆ ಸಿಗುತ್ತೋ, ಆ ಖಡ್ಗಬಾಹು ಏನ್ ಮಾಡ್ತಾನೆ, ಆ ಆನೆಯನ್ನ ಒಬ್ಬ ಕವಿಗೆ, ಅಲ್ಲಿ ಒಂದು ನೆರೆದಂತ ಸಭೆಯಲ್ಲಿ ಕವಿ ಚೆನ್ನಾಗಿ ಹಾಡಿರೋದ್ರಿಂದ ಆ ಕವಿಗೆ ಈ ಆನೆಯನ್ನ ಉಡುಗೊರೆಯಾಗಿ ಕೊಡ್ತಾನೆ. ಯಾಕಂದ್ರೆ ಅವನು ಸುಂದರವಾದ ಕಾವ್ಯವನ್ನ ಹಾಡಿರೋದ್ರಿಂದ ಅವನು ಮೆಚ್ಚುಗೆಗೆ ಪಾತ್ರನಾಗಿರ್ತಾನೆ. ಯಾರು, ಖಡ್ಗಬಾಹುವಿನ ಮಗನಿಂದ ಮೆಚ್ಚುಗೆಗೆ ಪಾತ್ರನಾಗಿರ್ತಾನೆ. ಅನಂತರ ಏನಾಗತ್ತಂದ್ರೆ, ಈ ಕವಿ ಮತ್ತೆ ಆ ಪಡೆದಂತಹ ಆನೆಯನ್ನ, ಯಾರು, ಈ ಖಡ್ಗಬಾಹುವಿನ ಮಗನಿಂದ ಪಡೆದಂತಹ ಆನೆಯನ್ನ ಒಬ್ಬ ಮಾಳವ ಅನ್ನುವಂತಹ ಮಾಳವ ಅನ್ನುವಂತಹ ರಾಜ್ಯದಲ್ಲಿ ಮಾಳವ ಅನ್ನುವಂತಹ ಒಬ್ಬ ರಾಜ, ಆ ಮಾಳವ ರಾಜನಿಗೆ ಒಂದು ಹಣದ ಆಸೆಯಿಂದ, ಯಾಕಂದ್ರೆ ಈಗ ಏನೇ ಒಂದು ಹಣ ಅಥವಾ ಆಹಾರ ಏನಾದ್ರು ಕಾಳು ಧಾನ್ಯವನ್ನಾಗಿ ಏನಾದ್ರು ಉಡುಗೊರೆ ಕೊಟ್ಟಾಗ ಅವ್ರ ಮನೆ ನಡೆಯುತ್ತೆ. ಆದ್ರೆ ನಡೆದೇ ಇದ್ದಾಗ ಕವಿಗಳು ಕೊಟ್ಟಂತಹ ಉಡುಗೊರೆಯನ್ನ ಮಾರ್ತಾರೆ. ಹೀಗೆ ಆ ಕವಿಯೂ ಕೂಡ ಆ ಒಂದು ಮಾಳವ ರಾಜನಿಗೆ ಈ ಆನೆಯನ್ನ ಮಾರ್ತಾನೆ. ಏನು, ಒಂದು ಚಿನ್ನದ ನಾಣ್ಯಗಳಿಗೆ 100 ಚಿನ್ನದ ನಾಣ್ಯಗಳನ್ನ ಅವನು ಪಡೆದು ಆ ಒಂದು ಆನೆಯನ್ನ ಕೊಡ್ತಾನೆ. ಸ್ವಲ್ಪ ದಿನಗಳ ನಂತರ ಆ ಮಾಳವ ರಾಜನಿಗೆ ಸಿಕ್ಕಂತಹ ಆನೆ ಒಂದು ಕಾಯಿಲೆಗೆ ತುತ್ತಾಗತ್ತೆ, ಒಂದು ರೋಗಕ್ಕೆ ತುತ್ತಾಗತ್ತೆ. ಆವಾಗ ಯಾವಾಗ್ಲೂ ಕೂಡ ಒಂದು ಏನೋ ಕಾಯಿಲೆ ಬಂತು ಅಂತ ಇಟ್ಕೊಳ್ಳಿ, ನಮ್ಗೆ ಆಗಿರ್ಬೋದು ಅಥವಾ ಯಾವ್ದೇ ಪ್ರಾಣಿಗಳಿಗೂ, ಅದು ಏನೂ ತಿನ್ನಲ್ಲ. ಇವನ್ ನಾಯಿಯನ್ನು ಕೂಡ ನೋಡ್ಬೋದು ನೀವು, ಏನೂ ತಿನ್ನಲ್ಲ. ಆದ್ರೆ ನಾವು ಬುದ್ಧಿಜೀವಿಗಳಾದಂತ ಮನುಷ್ಯರು ಮಾತ್ರ, ನಮ್ಗೆ ಯಾವಾಗ ಕಾಯಿಲೆ ಇರುತ್ತೋ ಆವಾಗ ಮಾತ್ರ ನಾವು ತಿಂತಾನೇ ಇರ್ತೀವಿ. ಆದ್ರೆ ಬುದ್ಧಿನೇ ಇಲ್ದಂತಹ ಪ್ರಾಣಿಗಳು ಏನೋ ತಿನ್ನೋದಿಲ್ಲ. ಹಾಗಾಗಿ ಕಾಯಿಲೆ ಇದ್ದಾಗ ಏನು ತಿನ್ಬಾರ್ದು ಹೆಚ್ಚು. ಯಾಕಂದ್ರೆ ನಮ್ಮ ಒಂದು ಏನು ಆಂಟಿಬಯೋಟಿಕ್ ಅಂತ ಹೇಳ್ತೇವೆ ನಾವು, ಈ ರೋಗ ನಿರೋಧಕ ಶಕ್ತಿ ನಮ್ಮಲ್ಲೇನೆ ಇದೆ. ಯಾವಾಗ ನಮ್ಮ ಹೊಟ್ಟೆ ಖಾಲಿ ಇರುತ್ತೋ ಆವಾಗ ತನ್ನಿಂತಾನೇ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗುತ್ತೆ ನಮ್ಮಲ್ಲಿ. ಸೊ ಅದೆಲ್ಲನೂ ಕೂಡ ಹೀಲ್ ಮಾಡ್ತಾ ಬರುತ್ತೆ. ಇಲ್ಲ ಅಂದ್ರೆ ಏನ್ ಮಾಡುತ್ತೆ, ಒಂದು ಡೈಜೆಷನ್ ಮಾಡುತ್ತೆ ನಮ್ಮ ಹೊಟ್ಟೆ, ಇಲ್ಲ ಅಂತಂದ್ರೆ ಬಿಟ್ರೆ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಮಾಡುತ್ತೆ. 2 ಕೆಲಸ ಮಾಡುತ್ತೆ ನಮ್ಮ ದೇಹ. ಮತ್ತೆ ಯಾವಾಗ ತಿಂತಾ ಇದ್ದಾಗ ಕೇವಲ ಡೈಜೆಷನ್ ಪ್ರೊಸೆಸ್ ನಲ್ಲಿ ಇರುತ್ತೆ, ಅಂದ್ರೆ ಕೇವಲ ಅದನ್ನ ಪಚನ ಮಾಡೋ ಕ್ರಿಯೆಯಲ್ಲಿ ಮಾತ್ರ ತೊಡಗಿರುತ್ತೆ ನಮ್ಮ ದೇಹ. ಮತ್ತೆ ಯಾವಾಗ ನಾವು ಪಚನ ಕ್ರಿಯೆಗೆ ಒಂದ್ ಸ್ವಲ್ಪ ವಿರಾಮ ಕೊಟ್ಟಾಗ ಆವಾಗ ಅದು ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡೋದ್ರಿಂದ ತನ್ನಿಂತಾನೆ ನಮ್ಮಲ್ಲಿ ಏನೇ ಕಾಯಿಲೆಗಳು ಬಂದ್ರೂ ಕೂಡ ಅದು ಸ್ವಯಂಚಾಲಿತವಾಗಿ ಆಟೋಮೆಟಿಕ್ ಆಗಿ ತಾನೇ ಕಡಿಮೆ ಆಗ್ತಾ ಬರುತ್ತೆ.
ಹೀಗೆ ಅದು ಎಲ್ಲವನ್ನ ಕೂಡ ತಿನ್ನೋದನ್ನ ಬಿಡುತ್ತೆ, ಕುಡಿಯೋದನ್ನ ನಿಲ್ಲಿಸಿ ಬಿಡುತ್ತೆ. ಮತ್ತೆ ಹೀಗೆ ಈ ಆನೆ ಪಾಲಕರು ಅಂತ ಹೇಳ್ತೇವೆ, ಇದು ಮಾವತರು ಅಂತ ಕರಿತೇವೆ. ಈ ಮಾವತರಿಗೆ ಈ ಆನೆ ಹೀಗ್ ಮಾಡ್ತಾ ಇರೋದು ವಿಷಯ ರಾಜನಿಂದ ತಿಳಿಸಲಾಗತ್ತೆ. ಆವಾಗ ಅಲ್ಲಿ ಮಾವತರು ಒಳ್ಳೆ ಈ ಪ್ರಾಣಿಗಳ ವೈದ್ಯರನ್ನ ಕರ್ಕೊಂಡು ಆ ಸ್ಥಳಕ್ಕೆ ಬರ್ತಾರೆ. ಅವಾಗ ರಾಜನಿಗೆ ಆಶ್ಚರ್ಯವಾಗುತ್ತೆ. ಏನು ಅಂತ, ಆ ಆನೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಏನಂತ ಆ ಮಾಳವ ರಾಜನಿಗೆ ಒಂದ್ ಆಶ್ಚರ್ಯವಾಗುತ್ತೆ, ಅದ್ಭುತವಾಗುತ್ತೆ, ಏನಿದು ಆಣೆ ಮಾತಾಡ್ತಾ ಇದೆ ಅಂತ ಹೇಳಿ. ಅವಾಗ ಅದ್ ಹೇಳುತ್ತೆ ಆನೆ, ಪ್ರಿಯ ರಾಜ, ನೀನು ಬಹಳ ಧರ್ಮದಲ್ಲಿ ನಿಷ್ಠೆ ಇರುವಂತವನು, ವೇದಗಳನ್ನ ಕಟ್ಟುನಿಟ್ಟಾಗಿ ಅನುಸರಿಸುವಂತವನು, ಮತ್ತೆ ನೀನು ಯಾವಾಗ್ಲೂ ಕೂಡ ವಿಷ್ಣುವಿನ ಪಾದಕಮಲಗಳನ್ನ ಪೂಜಿಸ್ತಾ ಇರುವಂತವನು. ಅದರಿಂದ ನೀವು ಈ ವಿಷಯವನ್ನ ತಿಳಿಬೇಕು. ಈ ಸಮಯದಲ್ಲಿ ಈ ಔಷಧಿಗೆ ಅಥವಾ ವೈದ್ಯ ಇವುಗಳಿಂದ ಪ್ರಯೋಜನ ಇಲ್ಲ. ಈ ಮತ್ತೆ ತ್ಯಾಗದ ಯಾವುದೇ ರೀತಿಯ ದಾನ ಧರ್ಮ ಮಾಡೋದ್ರಿಂದನೂ ಕೂಡ ಸಹಾಯ ಮಾಡೋದಿಲ್ಲ. ಮತ್ತೆ ನೀವು ನನ್ನ ಬಗ್ಗೆ ಕಾಳಜಿಯನ್ನ ವಹಿಸಿದ್ದೀರಿ, ಅದಕ್ಕಾಗಿ ನಿಮ್ಗೆ ತುಂಬಾ ಧನ್ಯವಾದಗಳು. ಹಾಗಾದ್ರೆ ನನಗೆ ಒಂದು ಸಹಾಯವನ್ನ ಮಾಡಿ, ಏನು ಅಂತ ಕೇಳ್ತಾನೆ ರಾಜ ಆನೆಗೆ. ಅವಾಗ ಆನೆ ಹೇಳುತ್ತೆ, ಶ್ರೀಮದ್ ಭಗವದ್ಗೀತೆಯ 17ನೇ ಅಧ್ಯಾಯವನ್ನ ಪ್ರತಿದಿನ ಯಾರ ಪಠಿಸ್ತಾರೋ ಅವರನ್ನ ಕರಿತನ್ನಿ ಅಂತ ಹೇಳ್ತಾನೆ. ಯಾತಕ್ಕೋಸ್ಕರ ಅಂದ್ರೆ ಹಿಂದಿನ ಖಡ್ಗಬಾಹು ಅವನು ಆನೆಯೂ ಕೂಡ ಹೀಗೆ ಅವನು ಈ ಒಂದು ಕಾಡಿಗೆ ಹೋದಾಗ ಅಲ್ಲಿ ಆದಂತಹ ಒಂದು ಸನ್ನಿವೇಶ ಅವನಿಗೆ ನೆನಪಿರುತ್ತೆ. ಯಾರಿಗೆ? ಈ ದುಶ್ಯಾಸನ ಅನ್ನುವಂತಹ ಸೇವಕನಿಗೆ. ಹಾಗಾಗಿ ಅದು ಈ ಒಂದು ಜನ್ಮದಲ್ಲಿಯೂ ಕೂಡ ಅವನಿಗೆ ನೆನಪಿರುತ್ತೆ. ಯಾಕಂದ್ರೆ ಅವನು ಕೂಡ ಭಗವದ್ಗೀತೆ 16ನೇ ಅಧ್ಯಾಯವನ್ನ ಪಠಣೆ ಮಾಡಿರ್ತಾನೆ. ಈಗ ಈ ಭಗವದ್ಗೀತೆ 17ನೇ ಅಧ್ಯಾಯ ಕೇಳಲಿಕ್ಕೆ ಕಾರಣನೇ ಈ ಒಂದು ಅವನ ಹಿಂದಿನ ಜನ್ಮದ ಒಂದು ನೆನಪು. ಹಾಗಾಗಿ ಯಾರಾದ್ರೂ 17ನೇ ಅಧ್ಯಾಯವನ್ನ ಪ್ರತಿದಿನ ಪಠಿಸುವವರು ಯಾರಾದ್ರೂ ಇದ್ರೆ ಅವರನ್ನ ಕರಿತನ್ನಿ ಅಂತ ಹೇಳಿ. ಅವಾಗ ಆ ರಾಜ ಮಾಳವರಾಜ ಏನ್ ಮಾಡ್ತಾನೆ, ಆನೆಯ ಕೋರಿಕೆಯಂತೆ ಒಬ್ಬ ಮಹಾನ್ ಭಕ್ತನನ್ನ ಕರಿತಿರ್ತಾನೆ. ಅವನು ಶ್ರೀಮದ್ ಭಗವದ್ಗೀತೆ 17ನೇ ಅಧ್ಯಾಯವನ್ನ ನಿರಂತರವಾಗಿ ಪಠಿಸ್ತಾ ಇರ್ತಾನೆ. ಹೀಗೆ ಅಧ್ಯಾಯವನ್ನ ಪಠಿಸುತ್ತಿರುವಾಗ ಆನೆಯ ಮೇಲೆ ನೀರನ್ನ ಚಿಮುಕಿಸ್ತಾನೆ. ಅವಾಗ ಆ ಸಮಯದಲ್ಲಿ ಆನೆ ಏನ್ ಮಾಡುತ್ತೆ, ಆ ದೇಹವನ್ನ ತ್ಯಜಿಸುತ್ತೆ. ಅಂದ್ರೆ ಅದು ಸತ್ತೋಗುತ್ತೆ ಆನೆ. ಆದ್ರೆ ಆ ದೇಹ ಸತ್ರು ಕೂಡ ಒಳಗಡೆ ಇರುವಂತ ಆತ್ಮ ಏನಾಗುತ್ತೆ, ಈ ಒಂದು ವೈಕುಂಠ ಲೋಕಕ್ಕೆ ಹೋಗುತ್ತೆ. ಹೀಗೆ ಇದರ ಒಂದು ಮಹಿಮೆ 17ನೇ ಅಧ್ಯಾಯದ್ದು. ಹೀಗೆ ಈ ಒಂದು 3 ಏನು ಶ್ರದ್ಧಾತ್ರಯ ವಿಭಾಗ ಅಂತ ಹೇಳ್ತೇವೆ, ಶ್ರದ್ಧೆ, ನಂಬಿಕೆಗಳು. ಹೇಗೆ ಅವನಿಗೆ ಭಗವದ್ಗೀತೆಯ ಮೇಲೆ ನಂಬಿಕೆ ಇತ್ತು, ಭಗವಂತನೇ ಇದನ್ನ ಕಾಪಾಡುವಂಥದ್ದು ಅಂತ, ಅದನ್ನ ಬಿಟ್ಟು ವೈದ್ಯರನ್ನ ಯಾರನ್ನೂ ಕೂಡ ಅವನು ಕರೆತರ್ಲಿಕ್ಕೆ ಬೇಡ ಅಂತ ಹೇಳ್ದ. ಹೀಗೆ ಶ್ರದ್ಧೆಗಳು ಅಂತ ಇರುತ್ತೆ, ನಂಬಿಕೆಗಳು ಅಂತ ಇರುತ್ತೆ. ಯಾವುದ್ರ ವಿಷಯಗಳ ಮೇಲೆ ನಂಬಿಕೆ ಇರಬೇಕು, ಮತ್ತೆ ಯಾವ ಗುಣದವರು ಯಾವ ನಂಬಿಕೆಗಳನ್ನ ಇಟ್ಕೊಂಡಿರ್ತಾರೆ ಅವರಲ್ಲಿ, ಅಂದ್ರೆ ಮುಂಚೆಂದೂ ಇರುತ್ತೆ. ನಾವು ಯಾವ ಗುಣದವರಾಗಿರ್ತಾರೋ ಆಗಿರ್ತೀವೋ ಆ ನಂಬಿಕೆ ನಮಗೆ ಇರುತ್ತೆ. ಸೊ ಭಗವಂತ ಹೇಳ್ತಾ ಇರೋದು ನಿಮ್ಮ ಒಂದು ಗುಣಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ, ಹೇಗೆ ನಮ್ಮ ನಂಬಿಕೆಗಳು ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ನೋಡೋಣ. ಭಗವದ್ಗೀತೆಯ ಅಧ್ಯಾಯ 17. ಇದರ ಹೆಸರು ಶ್ರದ್ಧಾತ್ರಯ ವಿಭಾಗ ಯೋಗ. ಶ್ರದ್ಧೆಯ 3 ಭಾಗಗಳು. ಆ 3 ಭಾಗಗಳೊಂದಿಗೆ ಇವುಗಳನ್ನ ನಾವು ಮೀರಿ ಹೇಗೆ ಭಗವಂತನ ಮಾರ್ಗದಿಂದ ಭಗವಂತ ಹೇಳಿರುವಂತಹ ಮಾರ್ಗದಿಂದ ಭಗವಂತನ ಧಾಮಕ್ಕೆ ಹೋಗೋದು ಅಥವಾ ಭಕ್ತಿಯನ್ನ ಮಾಡೋದು ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ಈ ಒಂದು 17ನೇ ಅಧ್ಯಾಯ 28 ಶ್ಲೋಕಗಳನ್ನ ಒಳಗೊಂಡಿದೆ. ಈ 28 ಶ್ಲೋಕಗಳನ್ನ 4 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಮೊದಲನೆಯದು ನಂಬಿಕೆ. ಇದು 1ರಿಂದ 3ನೇ ಶ್ಲೋಕದವರೆಗೂ ಇದೆ. ಈ 1ರಿಂದ 3ರಲ್ಲಿ ನಾವು ಒಂದು ಅರ್ಜುನನ ಪ್ರಶ್ನೆ ಮತ್ತೆ ಭಗವಂತನ ಉತ್ತರಗಳನ್ನ ಕಾಣ್ತೇವೆ. 2ನೇ ಭಾಗದಲ್ಲಿ ತಪಸ್ಸಿನ ಕುರಿತಾಗಿ ನಾವು ನೋಡ್ತೇವೆ. ಯಾವ ರೀತಿಯಾಗಿ 3 ಗುಣಗದವರು ಯಾರನ್ನ ನಂಬುತ್ತಾರೆ, ಏನನ್ನ ನಂಬುತ್ತಾರೆ, ಅವರಿಗೆ ಶ್ರದ್ಧೆ ಯಾವ ತರನಾಗಿರುವಂತಹ ಶ್ರದ್ಧೆ ಇರುತ್ತೆ. 2ನೇ ಭಾಗದಲ್ಲಿ ತಪಸ್ಸು, ಯಾವ ತರ ಅವರು ಸಂಯಮಿಗಳಾಗಿರ್ತಾರೆ, ತಪಸ್ಸಿನ ಆಚರಣೆ ಯಾವ ತರ ಆಗಿರುತ್ತೆ. ಈ 3 ಪ್ರಭೇದದವರು ಅಂದ್ರೆ ಈ 3 ಗುಣಗಳು ಸತ್ವ ರಜೋ ತಮಸ್ಸಿನ ಒಂದು ತಪಸ್ಸಿನ ಆಚರಣೆ ಯಾವ ತರನಾಗಿರುತ್ತೆ ಅನ್ನೋದನ್ನ 4ರಿಂದ 19ನೇ ಶ್ಲೋಕದವರೆಗೂ ನಾವು ತಿಳ್ಕೊಳ್ತೇವೆ. 3ನೇ ಭಾಗದಲ್ಲಿ ದಾನ, ಚಾರಿಟಿ ಅನ್ನೋದು ಹೇಗಿರುತ್ತೆ, ಈ 3 ಗುಣದವರಿಗೆ ಸತ್ವದವರು ಹೇಗೆ ದಾನ ಮಾಡ್ತಾರೆ,
ರಜೋದವರು ಮತ್ತೆ ತಮೋದವರು ಯಾವ ತರನಾದಂತಹ ದಾನ ಯಾರಿಗೆ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದನ್ನ ಅದು 20ರಿಂದ 22ನೇ ಶ್ಲೋಕದವರೆಗೂ ನಾವು ಕಾಣ್ತೇವೆ. ಕೊನೆಯದಾಗಿರುವಂಥದ್ದು ಎಲ್ಲವನ್ನ ಆನಂದಿಸುವವನು ಯಾರು? ಎಲ್ಲವನ್ನ ಆನಂದಿಸುವವನು. ಈ ತಪಸ್ಸೆ ಆಗ್ಲಿ, ದಾನ ಆಗ್ಲಿ, ನಂಬಿಕೆ ನೀವು ಏನೇ ಇಟ್ರು ಕೂಡ ಕಟ್ಟ ಕಡೆಗೆ ಅದು ಹೋಗಿ ತಲುಪೋದು ಯಾರಿಗೆ ಅನ್ನೋದನ್ನ ಭಗವಂತ 23ರಿಂದ 28ನೇ ಶ್ಲೋಕದವರೆಗೂ ನಮ್ಗೆ ತಿಳಿಸ್ತಾರೆ. ಈ ಒಂದು 16 ಮತ್ತು 17ನೇ ಒಂದು ಇದಕ್ಕೆ ಅಧ್ಯಾಯಕ್ಕೆ ಸಂಬಂಧವನ್ನ ನಾವು ಕಲ್ಪಿಸಿದಾಗ ಏನಾಗುತ್ತೆ, ಅಲ್ಲಿ ಹೇಳಿರುವಂತದ್ದು ಯಾವುದು, ಧರ್ಮಶಾಸ್ತ್ರಗಳ ಒಂದು ವಿಧಿವಿಧಾನಗಳ ಪ್ರಕಾರ ನಾವು ಆಚರಣೆಯನ್ನ ಮಾಡಿದ್ರೆ ನಾವು ಪರಮಗತಿಯನ್ನ ಹೊಂದ್ತೀವಿ. ಯಾರು ಆಚರಣೆಯನ್ನ ಮಾಡೋದಿಲ್ವೋ ಅವರು ಪರಮಗತಿಯನ್ನ ಹೊಂದೋದಿಲ್ಲ ಅಂತ ಭಗವಂತ ಹೇಳಿದಾಗ, ಈಗ ಧರ್ಮಶಾಸ್ತ್ರಗಳನ್ನ ಯಾರು ಅನುಸರಿಸೋದಿಲ್ವೋ ಅವರ ಬಗ್ಗೆ ನಾನು ಕೇಳ್ತೀನಿ ಅಂತ ಹೇಳ್ತಾನೆ ಕೃಷ್ಣ. ಅವರ ಒಂದು ಯಾವ ತರ ಅವರು ಪೂಜೆಯನ್ನ ಮಾಡ್ತಾರೆ, ಯಾಕಂದ್ರೆ ಧರ್ಮಶಾಸ್ತ್ರದ ಪ್ರಕಾರ ಕರ್ತವ್ಯ ಮಾಡೋದಿಲ್ಲ ಅಂದ್ರೆ ಅವ್ರ ತರನಾಗಿ ಮಾಡ್ತಿರ್ಬೋದಲ್ಲ, ಯಾವ ತರನಾಗಿ ಮಾಡ್ತಾರೆ ಅವರು ಅನ್ನೋದನ್ನ ಪ್ರಶ್ನೆ ಕೇಳ್ತಾ ಇಲ್ಲಿ ಅರ್ಜುನ ಪ್ರಾರಂಭ ಮಾಡ್ತಾನೆ. ಅದೇನನ್ನೋದನ್ನ ನೋಡೋಣ. ಭಗವದ್ಗೀತೆ 17ನೇ ಅಧ್ಯಾಯ ಶ್ರದ್ಧೆಯ ಪ್ರಭೇದಗಳು, 1ನೇ ಶ್ಲೋಕ. ಅರ್ಜುನ ಉವಾಚ ಯೇ ಶಾಸ್ತ್ರ ವಿಧಿ ಮುತ್ಸಜ್ಜ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಂ ಆಹೋ ರಜಸ್ತಮಃ. ಯೇ ಶಾಸ್ತ್ರ ವಿಧಿಂ ಉತ್ಸಜ್ಜ ಅಂತ ಹೇಳ್ತಾರೆ. ಅರ್ಜುನ ಉವಾಚ ಅಂದ್ರೆ ಅರ್ಜುನ ಹೇಳ್ತಾನೆ, ಏನಂತ ಹೇಳ್ತಾನೆ, ಯೇ ಶಾಸ್ತ್ರ ವಿಧಿ ಮುತ್ಸಜ್ಜ. ಏ ಅಂದ್ರೆ ಯಾರು ಶಾಸ್ತ್ರವಿಧಿಗಳನ್ನ ಉತ್ಸೃಜ್ಜ ಅಂತಂದ್ರೆ ತ್ಯಜಿಸ್ತಾರೋ. ಉತ್ಸೃಜ್ಜ ಅಂದ್ರೆ ತ್ಯಜಿಸೋದು. ಯಾರು ಈ ಶಾಸ್ತ್ರವಿಧಿಗಳ ಪ್ರಕಾರ ನಡ್ಕೊಳ್ಳೋದಿಲ್ಲ, ಯಾರು ಈ ಶಾಸ್ತ್ರವಿಧಿಗಳ ವಿರುದ್ಧವಾಗಿ ನಡೀತಾರೆ, ಅನುಸರಿಸೋದಿಲ್ಲ. ಯಜಂತೆ ಶ್ರದ್ಧೆಯಾನ್ವಿತಾಃ, ಯಾರು ಈ ತತ್ವಗಳನ್ನ ಅನುಸರಿಸದೆ ತಮ್ಮ ತಮ್ಮ ಆಲೋಚನೆಗಳ ಪ್ರಕಾರ, ತಮ್ಮ ತಮ್ಮ ಒಂದು ವಿಚಾರಗಳ ಪ್ರಕಾರ ಅನುಗುಣವಾಗಿ ಪೂಜೆ ಮಾಡ್ತಾರೆ. ಯಜಂತೆ ಶ್ರದ್ಧೆಯಾನ್ವಿತಾಃ. ಯಾನ್ವಿತಾಃ ಅಂತಂದ್ರೆ ಇಲ್ಲಿ ಅನ್ವಿತಾಃ ಅಂತ ಹೇಳ್ತಾರೆ. ಅವರವರ ಪ್ರಕಾರ ಅವರು ಪೂಜೆಯನ್ನ ಮಾಡ್ತಾರೆ. ಅನ್ವಿತ ತನಗೆ ಅನಿಸಿರೋ ಪ್ರಕಾರ ಪೂಜೆಯನ್ನ ಮಾಡೋದು, ತನಗೆ ಇಷ್ಟವಾದದವರ ಮೇಲೆ ಶ್ರದ್ಧೆಯನ್ನ ಇಡೋದು. ಹೀಗೆ ಈಗ ಕೆಲವೊಬ್ರು ಸಾಧುಗಳ ಮೇಲೆ ಇಟ್ಟಿರ್ತಾರೆ, ಕೆಲವೊಬ್ರು ಋಷಿಗಳ ಮೇಲೆ ಇರ್ತಾರೆ, ಕೆಲವೊಬ್ರು ಸ್ವಾಮಿಗಳ ಮೇಲೆ ಶ್ರದ್ಧೆಯನ್ನ ಇಟ್ಟಿರ್ತಾರೆ. ಯಾಕಂದ್ರೆ ಯಾವಾಗೋ ಒಂದಿನ ಹೋಗಿರ್ತಾರೆ, ಏನೋ ಕೇಳ್ಕೊಂಡಿರ್ತಾರೆ, ಆ ಒಂದು ಪ್ರಯೋಜನ ಅವ್ರಿಗೆ ಸಿಕ್ಕಿರುತ್ತೆ, ಲಾಭ ಆಗಿರುತ್ತೆ. ಹಾಗಾಗಿ ಇವರೇ ಎಲ್ಲ ಕೊಡುವವರು, ಇವರೇ ದೇವರು ಅಂತ ಹೇಳಿ ಪೂಜೆಯನ್ನ ಮಾಡೋರು, ಅವರ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ಸೊ ಯಾರು ಅಂತವರ ಮೇಲೆ ನಂಬಿಕೆ ಇಟ್ಟಿರ್ತಾರೋ ತೇಷ್ಣಾಂ ನಿಷ್ಠಾತು ಕಾ ಕೃಷ್ಣ. ಅಂತವರ ನಿಷ್ಠೆ, ಅಂತವರ ಶ್ರದ್ಧೆ ಯಾವ ತರ ಇರುತ್ತೆ, ಮತ್ತೆ ಅಂತವರ ಶ್ರದ್ಧೆ, ಆ ಶ್ರದ್ಧೆಯಲ್ಲಿ ಇದ್ಕೊಂಡು ಪೂಜೆ ಮಾಡಿದ್ರೆ ಅವರ ಸ್ಥಿತಿ ಏನು ಅನ್ನೋದನ್ನ ಕೇಳ್ತಾರೆ. ತೇಷಾಂ ನಿಷ್ಠಾತು ಕಾ, ಇಲ್ಲಿ ಕ ಅಂತಂದ್ರೆ ಏನಾಗುತ್ತೆ ಅಂತವ್ರಿಗೆ, ಅಂತ ಶ್ರದ್ಧೆಯನ್ನ ಇಟ್ಟವ್ರಿಗೆ ಏನಾಗುತ್ತೆ. ಎಂತ ಶ್ರದ್ಧೆ? ಶಾಸ್ತ್ರದ ವಿಧಿಗಳಲ್ಲಿ ಹೇಳಿರದೇ ಇರುವಂತಹ ಶ್ರದ್ಧೆ, ತಮ್ಮ ತಮ್ಮ ಕಲ್ಪನೆಗಳ ಆಧಾರದ ಮೇಲೆ ಇರುವಂತಹ ಶ್ರದ್ಧೆ, ನಂಬಿಕೆ, ಅಂತವರಿಗೆ ಏನಾಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಸತ್ವಮಾಹೋ ರಜಸ್ತಮಃ, ಇಲ್ಲಿ ಮತ್ತೆ ಹೇಳ್ತಾ ಇರೋದು ಅರ್ಜುನ ಮತ್ತೆ ಕೇಳ್ತಾನೆ, ಮತ್ತೆ ಇಂಥವ್ರು ಯಾವ ಒಂದು ಗುಣದವರಾಗಿರ್ತಾರೆ, ಅವರು ಸತ್ವಗುಣದವರೇ, ರಜೋಗುಣದವರೇ ಅಥವಾ ತಾಮಸ ಗುಣದವರೇ. ಸತ್ವಂ ಅಹೋ ರಜಸ್ತಮಃ, ರಜತಮಃ ಅಂತ ಹೇಳಿ ಅಂತವ್ರು ಸತ್ವಗುಣದವರೇ, ರಜೋಗುಣದವರೇ, ತಾಮಸ ಗುಣದವರೇ ಅನ್ನುವಂಥ ಪ್ರಶ್ನೆಯಿಂದ ಈ ಒಂದು ಅಧ್ಯಾಯ ಪ್ರಾರಂಭ ಆಗುತ್ತೆ. ಈ ಒಂದು ಅನುವಾದದಲ್ಲಿ ಅರ್ಜುನನ ಪ್ರಶ್ನಿಸಿದನು ಕೃಷ್ಣ, ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ ಪೂಜೆ ಮಾಡುವವರ ಸ್ಥಿತಿ ಏನು? ಅವರು ಸತ್ವಗುಣದವರೇ, ರಜೋಗುಣದವರೇ ಅಥವಾ ತಾಮಸ ಗುಣದವರೇ ಅನ್ನೋದನ್ನ ಹೇಳ್ತಾರೆ. ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತು, ಸತ್ವಗುಣದವರು, ರಜೋಗುಣದವರು, ತಮೋ ಗುಣದವರು, ಅವರವರ ಒಂದು ಗುಣಲಕ್ಷಣಗಳು ಏನಾಗಿರುತ್ತೆ ಅನ್ನೋದನ್ನ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಇಲ್ಲಿ ಇನ್ನಷ್ಟು ವಿವರವಾಗಿ ಭಗವಂತ ಹೇಳ್ತಾ ಇದ್ದಾರೆ, ಇವರ ದಾನ, ತಪಸ್ಸು, ನಂಬಿಕೆ ಏನಾಗಿರುತ್ತೆ ಅನ್ನೋದನ್ನ ಇಲ್ಲಿ ಮತ್ತೆ ವಿವರವಾಗಿ ನಮ್ಗೆ ತಿಳಿಸ್ತಾರೆ. 14ನೇ ಅಧ್ಯಾಯದಲ್ಲಿ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ ಈ 3 ಗುಣಗಳ ಒಂದು ಬೇಸಿಕ್
ಹೇಗೆ ಸ್ಪರ್ಧೆ ಇರುತ್ತೆ 3 ಗುಣಗಳಲ್ಲಿ, ಮತ್ತೆ ಈ ಗುಣಗಳಿದ್ದವರು ಯಾವ ಚಟುವಟಿಕೆಗಳನ್ನ ಮಾಡ್ತಾರೆ, ಇವುಗಳನ್ನೆಲ್ಲನೂ ಕೂಡ ನಾವು ತಿಳ್ಕೊಂಡಿದ್ದೇವೆ. ಅದಕ್ಕೆ ಪ್ರತ್ಯುತ್ತರವಾಗಿ ಭಗವಂತ ಏನ್ ಹೇಳ್ತಾರೆ ನೋಡೋಣ. ಭಗವದ್ಗೀತೆ 17ನೇ ಅಧ್ಯಾಯದ 2ನೇ ಶ್ಲೋಕ. ಶ್ರೀ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ ಸಾತ್ವಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು. ತ್ರಿವಿಧಾ ಭವತಿ ಶ್ರದ್ಧಾ. ಶ್ರದ್ಧೆಗಳು ಕೂಡ, ಶ್ರದ್ಧೆ ಎಷ್ಟು ವಿಧವಾಗಿದ್ದಾವಂತೆ ಅರ್ಜುನನ್ ಪ್ರಶ್ನೆಗೆ ಭಗವಂತನ ಉತ್ತರ ತ್ರಿವಿಧ 3 ವಿಧಗಳು ಭವತಿ ಇದ್ದಾವೆ. ಎಲ್ಲಿ? ಶ್ರದ್ಧೆಯಲ್ಲಿ 3 ವಿಧವಾದಂತಹ ಶ್ರದ್ಧೆಗಳು ಇದ್ದಾವೆ ಅಂತ. ದೇಹಿನಾಂಸ ಸ್ವಭಾವಜ. ಯಾರಿಗಿರುತ್ತೆ ಈ ಶ್ರದ್ಧೆ? ದೇವತೆಗಳಿಗಿರುತ್ತಾ? ಅಥವಾ ಎಲ್ಲಿ? ಈ ಪ್ರಕೃತಿಯಲ್ಲಿ ಇರುವಂತಹ ಎಲ್ಲ ಜೀವರಾಶಿಗಳಿಗೆ ಹೇಳಿರೋದ್ರಿಂದ ಇಲ್ಲಿ ಯಾರು ದೇಹಧಾರಿಯಾಗಿದ್ದಾರೋ ದೇಹಿನಾಂಸ, ದೇಹಿ ಅಂತಂದ್ರೆ ಈ ಒಂದು ದೇಹವನ್ನ ಪಡೆದವರು, ಸಾ ಸ್ವಭಾವಜ ಅಂತ ಹೇಳ್ತಾರೆ. ದೇಹವನ್ನ ಪಡೆದಂತಹ ಆತ್ಮಗಳು ಅಂತ ಹೇಳ್ತಾರೆ ಇಲ್ಲಿ. ಯಾಕೆ? ಆತ್ಮ ಭೂಮಿಗೆ ಬಂದಿದೆ ಅಂತ ಅಂದ್ಮೇಲೆ ಒಂದು ದೇಹವನ್ನ ಪಡ್ಕೊಂಡ್ ಬರ್ಲೇಬೇಕು. ಇಲ್ಲ ಅಂದ್ರೆ ಅದೇನಾಗೋಗುತ್ತೆ, ಪ್ರೇತಾತ್ಮ ಆಗುತ್ತೆ. ಆ ದೇಹವನ್ನ ಪಡ್ಕೊಂಡಾಗ್ಲೇ ಅದಕ್ಕೆ ಮನುಷ್ಯ ಅಂತ ಹೇಳಲಾಗುತ್ತೆ. ಹೀಗೆ 3 ಬಗೆಗಳ ಗುಣಗಳನ್ನ ಒಬ್ಬ ದೇಹಧಾರಿಯಾದ ಆತ್ಮ ಪಡೆಯುತ್ತೆ. ಹೇಗೆ ಪಡೆಯುತ್ತೆ ಅನ್ನೋದನ್ನ ಹೇಳ್ತಾರೆ. ಸ್ವಭಾವಜ. ಈಗ ಪ್ರತಿಯೊಂದು ದೇಹ ಪಡೆಯುತ್ತೆ. ಹೇಗೆ ದೇಹವನ್ನ ಪಡೆಯುತ್ತೆ ಅದು ಕೂಡ ಬಹಳ ಮುಖ್ಯವಾಗಿದೆ. ಆತ್ಮ ಒಂದೇ ತರನಾದಂತಹ ದೇಹವನ್ನ ಪಡೆಯಲ್ಲ. ಒಂದೇ ತರನಾದ ಇಲ್ಲ. ಅದಕ್ಕಾಗಿನೇ ಹೇಳಿರುವಂತದ್ದು 84 ಲಕ್ಷ ಜೀವರಾಶಿಗಳು. ಅದು ಎಲ್ಲ ಯೋನಿಗಳಾಯ್ತು. ಹಾಗಾದ್ರೆ ಇಲ್ಲಿ ಶ್ರದ್ಧೆಗೆ ಸ್ವಭಾವಕ್ಕೂ ಕೂಡ ಏನು ಸಂಬಂಧ? ಈ ಅವರವರ ಪ್ರಕೃತಿಗೆ ಅನುಗುಣವಾಗಿ ಅಂತ ಹೇಳುತ್ತೆ. ಈಗ ಪ್ರಕೃತಿ ಅನ್ನೋದು ಮೊದಲಿನಿಂದ ಬಂದಿರುವಂಥದ್ದು ಅಥವಾ ಈಗ ಹುಟ್ಟಿರುವಂಥದ್ದು? ಈಗ ನಮ್ಮ ಹಿಂದಿನ ಕರ್ಮ, ಹಿಂದಿನ ಜನ್ಮದಲ್ಲಿ ನಾವು ಯಾವ ಒಂದು ಸ್ವಭಾವದಲ್ಲಿ ಇದ್ವಿ, ಆ ಸ್ವಭಾವಕ್ಕೆ ಅನುಗುಣವಾಗಿ ನಾವು ಈ ಜನ್ಮದಲ್ಲಿ ದೇಹವನ್ನ ಪಡಿತೀವಿ. ಉದಾಹರಣೆಗೆ ಈಗಾಗಲೇ ನಾವು ಖಡ್ಗಬಾಹುವಿನ ಒಬ್ಬ ಸೇವಕ, ಅವನು ಕೊನೆಗೆ ಸಾಯೋ ಸಮಯದಲ್ಲಿ ಆನೆ ಮುಂದೆ ಬಂದಿರೋದ್ರಿಂದ ಅವನಿಗೆ ಆ ಆನೆಯ ದೇಹವನ್ನ ಧರಿಸ್ಬೇಕಾಯ್ತು. ಹಾಗೇನೆ ಇಲ್ಲಿ ಅವನ ಗುಣಗಳು ಕೂಡ ಹಾಗೆ ಇತ್ತು. ಮುಂದಿನ ಜನ್ಮದಲ್ಲಿ ಏನಾಯ್ತು ಅದನ್ನೇನು ಅದು ಉಲ್ಲೇಖ ಇಲ್ಲ. ಆದ್ರೂ ಕೂಡ ಇಲ್ಲಿ ನಾವು ಸ್ವಭಾವವನ್ನ ನೋಡಿದಾಗ ನಾವು ಯಾವ ತರದ ಆಲೋಚನೆಗಳನ್ನ, ವಿಚಾರಗಳನ್ನ, ಆಧ್ಯಾತ್ಮಿಕದಲ್ಲಿ ಒಂದು ಶ್ರದ್ಧೆಯನ್ನ ಯಾವ ರೀತಿಯಾಗಿ ನಾವು ಪಾಲನೆ ಮಾಡ್ತಾ ಇರ್ತೀವೋ ಧರ್ಮಶಾಸ್ತ್ರಗಳನ್ನ, ಅದಕ್ಕೆ ಅನುಗುಣವಾಗಿ ನಾವು ಸ್ವಭಾವಜ ಅಂದ್ರೆ ನಾವು ಸ್ವಭಾವಗಳನ್ನ ಪಡಿತೀವಿ. ಸ್ವಭಾವ ಅಂತಂದ್ರೆ ಏನು? ಪ್ರಕೃತಿಯ ಗುಣಗಳು ಅಂತ ಹೇಳ್ತೇವೆ. ಸ್ವಭಾವ ಅಥವಾ ಪ್ರಕೃತಿಯ ಗುಣಗಳು. ಈ ಪ್ರಕೃತಿಯ ಗುಣಗಳು, ಒಬ್ಬ ವ್ಯಕ್ತಿ ಹಿಂದಿನ ಜನ್ಮದಲ್ಲಿ ಸತ್ವಗುಣಿಯಾಗಿದ್ರೆ ಅವನು ಸತ್ವಯುತವಾದಂತಹ ದೇಹದಿಂದ ಏನ್ ಮಾಡ್ತಾನೆ, ಅವನು ಜನ್ಮವೆತ್ತಿ ಬರ್ತಾನೆ. ಸತ್ವಯುತ ಅಂತಂದ್ರೆ ಇಲ್ಲಿ ಹೇಳ್ತಾ ಇರೋದು ಬಲಶಾಲಿ ಅಂತ ಅಲ್ಲ. ಸತ್ವಯುತವಾದಂತಹ ದೇಹ ಅಂತಂದ್ರೆ ಒಳ್ಳೆಯ ಗುಣಗಳನ್ನ ಹೊಂದಿರುವಂತಹ, ದೈವಿ ಗುಣಗಳನ್ನ ಹೊಂದಿರುವಂತಹ ಒಂದು ದೇಹ. ರಜೋಗುಣದಲ್ಲಿದ್ದವನು ಸ್ವಭಾವ ಕೂಡ ಏನಾಗುತ್ತೆ, ರಜೋಗುಣದಲ್ಲಿ ಇರುತ್ತೆ. ಮತ್ತೆ ಈ ತಮ್ಮ ಗುಣದಲ್ಲಿರೋರು ಕೂಡ ಸ್ವಭಾವ ತಮ್ಮ ಗುಣದಲ್ಲಿ ಆಗಿರುತ್ತೆ. ಮತ್ತೆ ಇವರು ಯಾವ ತರದ ಒಂದು ಗುಣದಿಂದ ದೇಹವನ್ನ ಪಡೆದಿರ್ತಾರೋ ಅದೇ ಶ್ರದ್ಧೆ ಇರುತ್ತೆ ಅವರಲ್ಲಿ. ಶ್ರದ್ಧೆ ಅಂದ್ರೆ ನಂಬಿಕೆ. ಅದೇ ತರ ನಂಬುತ್ತಾರೆ ಅವರು. ಯಾರನ್ನ? ಇತರರನ್ನ, ಪೂಜಿಸುವವರನ್ನ. ಪೂಜೆ ಮಾಡೋದು ಕೂಡ ಹಾಗೇನೆ. ನಂಬಿಕೆ ಅನ್ನೋದು ಎಲ್ಲಿ ಬರುತ್ತೆ? ಪೂಜೆಯಲ್ಲಿ, ಭಕ್ತಿಯಲ್ಲಿ, ಆಧ್ಯಾತ್ಮಿಕದಲ್ಲಿ. ಅದೇ ತರ ಅವರು ಮುಂದುವರಿತಾರೆ. ಮುಂದೆ ಭಗವಂತ ಹೇಳ್ತಾರೆ, ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ಹೀಗೆ ಈ ಪ್ರಕೃತಿಯ ಒಂದು ತ್ರಿಗುಣಗಳಿಗೆ ಅನುಗುಣವಾಗಿ ಒಂದು ಆತ್ಮ ದೇಹವನ್ನ ಪಡ್ಕೊಂಡು ಬರುತ್ತೆ. ಮತ್ತೆ ಆ ಒಂದು ಅವರ ಪೂಜೆಯೂ ಕೂಡ, ಶ್ರದ್ಧೆಯೂ ಕೂಡ 3 ಬಗೆಗಳಾಗಿರುತ್ತೆ. ಅದು ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ಹೀಗೆ ಅವರ ಒಂದು 3 ಗುಣಗಳಾಗಿರುತ್ತೆ. ಈಗ ಆ 3 ಗುಣಗಳ ಬಗ್ಗೆ ಇನ್ನೂ ಕೂಡ ವಿವರವಾಗಿ ಹೇಳ್ತೀನಿ. ತಾಂ ಶೃಣು ಅಂತ ಹೇಳ್ತಾನೆ. ಶೃಣು ಅಂದ್ರೆ ಕೇಳು, ನನ್ನಿಂದ ಆಲಿಸು ಅಂತ ಹೇಳ್ತಾರೆ. ಅನುವಾದದಲ್ಲಿ ದೇವೋತ್ತಮ ಪರಮ ಪುರುಷನು ಅರ್ಜುನನಿಗೆ ಹೀಗೆ ಹೇಳಿದನು: ದೇಹಧಾರಿಯಾದ ಆತ್ಮನು ಪಡೆದ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಮನುಷ್ಯನ ಶ್ರದ್ಧೆಯು 3 ಬಗೆಗಳದ್ದು ಆಗಿರಬಹುದು. ಸಾತ್ವಿಕ, ರಾಜಸ, ತಾಮಸ. ಈಗ
ಅವುಗಳ ಬಗ್ಗೆ ವಿವರವಾಗಿ ತಿಳಿಸುತ್ತೇನೆ ಕೇಳು ಅಂತ ಹೇಳ್ತಾರೆ. ಇದು ಕೂಡ ಚಿಕ್ಕದ ಅಧ್ಯಾಯ, ಬಹಳಷ್ಟು ಚಿಕ್ಕದಾಗಿದೆ ಇದೂನು. ಸಾಮಾನ್ಯವಾಗಿ ಎಲ್ಲರೂ ಓದಿ ತಿಳ್ಕೊಳ್ಳುವಂತಹ ಒಂದು ವಿವರಣೆ, ಭಾವಾರ್ಥ ಇಲ್ಲಿ ಶ್ರೀಲ ಪ್ರಭುಪಾದ್ ಅವರು ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ಈಗ ಎಲ್ಲ ನಾವು 13ನೇ ಅಧ್ಯಾಯದಲ್ಲಿ ವಿವರಿಸಿರೋ ಹಾಗೇನೆ ಮತ್ತೆ ಇಲ್ಲಿ ಇದೆ. ಆದ್ರೆ ಕೇವಲ 3 ವಿಷಯಗಳ ಬಗ್ಗೆ, ಪೂಜೆ ಅಂದ್ರೆ ನಂಬಿಕೆ, ಒಂದು ತಪಸ್ಸು, ದಾನ, ಈ 3 ವಿಷಯಗಳ ಬಗ್ಗೆ ಹೆಚ್ಚಾಗಿ ಇಲ್ಲಿ ಒತ್ತನ್ನ ಕೊಡಲಾಗಿದೆ. ಇನ್ನು ಮುಂದೆ ಭಗವಂತ ಹೇಳ್ತಾ ಇರೋದು, ಹೇಗೆ ಅವನು ಈ ಗುಣಗಳನ್ನ ಬೆಳೆಸ್ಕೊಳ್ತಾನೆ. ಯಾವ ಗುಣಗಳನ್ನ? ಸಾತ್ವಿಕ, ರಾಜಸ, ತಾಮಸ ಗುಣಗಳನ್ನ. ಯಾಕೆ ಈ 3 ಗುಣಗಳು ಬೆಳೆಯುತ್ತೆ? 3 ಗುಣಗಳು ಕೂಡ ಪೈಪೋಟಿಯಲ್ಲಿರುತ್ತೆ. ಅದು ಶೇಕಡಾವಾರು ಹೆಚ್ಚು ಕಡಿಮೆ ಇರುತ್ತೆ. ಒಬ್ರಲ್ಲಿ ಸತ್ವ 50% ಇದ್ರೆ ಇನ್ನೊಬ್ರಲ್ಲಿ ಸತ್ವ ಅನ್ನೋದು 25% ಅಷ್ಟೇ ಇರುತ್ತೆ. ಇದ್ರ ಬಗ್ಗೆನೂ ಕೂಡ ನಮ್ಗೆ ಗೊತ್ತಾಗಿದೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು? ಮತ್ತೆ ಈ ತರನಾದಂತಹ ಅವರ ತ್ರಿಗುಣಗಳಿದ್ರೆ ಅವರ ಶ್ರದ್ಧೆಯೂ ಕೂಡ ಹಾಗೆ ಇರುತ್ತೆ. ಅದಕ್ಕೆ ಕಾರಣ ಏನು ಅನ್ನೋದನ್ನ ಭಗವಂತ ಇಲ್ಲಿ ತಿಳಿಸ್ತಾರೆ, ಕೇಳೋಣ. ಭಗವದ್ಗೀತೆ 17ನೇ ಅಧ್ಯಾಯದ 3ನೇ ಶ್ಲೋಕ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ, ಶ್ರದ್ಧಾಮಯೋ ಅಯಂ ಪುರುಷೋ ಯೋ ಯಚ್ಛ್ರದ್ಧಃ ಸ ಏವ ಸಹ. ಸತ್ವಾನುರೂಪ ಸರ್ವಸ್ಯ. ಸತ್ವ ಅನುರೂಪ ಅಂತಂದ್ರೆ ಅವನ ಒಂದು ಬದುಕಿನ ರೀತಿ. ಆ ಬದುಕಿನ ರೀತಿ ಅಂದ್ರೆ ಒಂದು ಅಸ್ತಿತ್ವವನ್ನ ತಿಳ್ಕೊಳ್ಳೋದು. ಬದುಕಿನ ರೀತಿ ಅಂದಾಗ ನಾನು ದೇಹವನ್ನ ಹೇಗೆ ಕಾಪಾಡ್ಕೊಳ್ತೀನಿ, ಉಪಜೀವನವನ್ನ ಹೇಗೆ ನಡೆಸ್ತೀನಿ ಅನ್ನೋದಲ್ಲ ಇಲ್ಲಿ ಹೇಳ್ತಾ ಇರೋದು. ಯಾವ ಕಾರ್ಯ ಮಾಡ್ತೀನಿ, ನಾನು ಎಷ್ಟು ಗಳಿಕೆನ ಮಾಡ್ತೀನಿ, ಅದು ಹೇಳ್ತಾ ಇರೋದಲ್ಲ ಇಲ್ಲಿ. ಸತ್ವಾನುರೂಪ ಸರ್ವಸ್ಯ, ಅವರವರ ಅಸ್ತಿತ್ವಕ್ಕೆ ಅನುಸಾರವಾಗಿ. ಅಸ್ತಿತ್ವ ಏನಿಲ್ಲಿ? ನಮ್ದು ಅಸ್ತಿತ್ವ, ನಾನು ಜೀವಾತ್ಮ, ನನ್ನ ಜೀವ ಆತ್ಮ ಇದು ಭಗವಂತನ ವಿಭಿನ್ನ ಅಂಶ. ಭಗವಂತನ ಕಿಡಿ ಆಗಿರೋದ್ರಿಂದ ಇದು ಮರಳಿ ಅಲ್ಲಿಗೆ ಹೋಗಿರುವಂತದ್ದು. ಯಾಕಂದ್ರೆ ಇಲ್ಲಿ ಇರುವಂತದ್ದು ಇದು ಕೇವಲ ಒಂದು ಬಾಡಿಗೆ ಮನೆ ಇದ್ದ ಹಾಗೆ. ಸೊ ಇದನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ, ಸರ್ವಸ್ಯ ಅಂದ್ರೆ ಪ್ರತಿಯೊಬ್ಬನೂ ಕೂಡ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಈ 3 ಗುಣಗಳಿದ್ದವರು ಎಲ್ರು ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಅವರು ಕೆಲವು ಜನ ಅಸ್ತಿತ್ವವನ್ನ ತಿಳ್ಕೊಂಡಿರ್ತಾರೆ, ಕೆಲವೊಬ್ರು ಅಸ್ತಿತ್ವ ಕೇವಲ ದೇಹ ಅಂತ ತಿಳ್ಕೊಂಡಿರ್ತಾರೆ. ಹಾಗಾಗಿ ದೇಹ ಅಂತಾನೆ ಅಸ್ತಿತ್ವ ಅನ್ಕೊಂಡ್ರು ಕೂಡ, ಅಥವಾ ಜೀವನೇ ಅಸ್ತಿತ್ವ ಅಂತ ಅನ್ಕೊಂಡ್ರು ಕೂಡ ಅವರಿಗೆ ಅದೊಂದು ಶ್ರದ್ಧೆ, ಅದೊಂದು ನಂಬಿಕೆ ತಾನೆ. ಈಗ ನಾನು ದೇಹ ಅಂತ ಯಾರು, ನಮ್ಮಲ್ಲಿ ನಾನೇ ದೇಹ, ಕೊನೆವರೆಗೂ ಕೂಡ ನಾನು ಆನಂದವಾಗಿರ್ಬೇಕು, ಮತ್ತೆ ನಮ್ಮ ಜೀವನ ತುಂಬಾ ಚಿಕ್ಕದು, ಅದಕ್ಕಾಗಿ ನಾವು ತುಂಬಾ ಎಂಜಾಯ್ ಮಾಡ್ಬೇಕು, ದೇಹಕ್ಕೆ ಬೇಕಾಗಿರೋದನ್ನ ಒದಗಿಸ್ಬೇಕು. ಸೊ ಹೀಗೆ ಹೇಳೋರು ಕೂಡ ಅದು ನಂಬಿಕೆ ತಾನೆ, ಅದು ಒಂದು ನಂಬಿಕೆ. ಹೀಗೆ ಈ ನಂಬಿಕೆಗಳು ಅಸ್ತಿತ್ವಕ್ಕೆ ಅನುಸಾರವಾಗಿ ಪ್ರತಿಯೊಬ್ಬ ಶ್ರದ್ಧೆಯನ್ನ ಇಟ್ಟಿರ್ತಾನೆ. ಶ್ರದ್ಧಾ ಭವತಿ ಭಾರತ ಅಂತ ಹೇಳ್ತಾರೆ. ಶ್ರದ್ಧಾ ಭವತಿ, ಶ್ರದ್ಧೆಗಳಿರ್ತದೆ. ಹೇಗೆ? ವಿವಿಧ ಪ್ರಕೃತಿಯ ಗುಣಗಳಿಗೆ ಅನುಗುಣವಾಗಿ, ಅವರ ಬದುಕಿನ ರೀತಿಯ ಅನುಗುಣವಾಗಿ. ಬದುಕಿನ ರೀತಿಯೂ ಕೂಡ, ಬದುಕು ಹೇಗಿರುತ್ತೆ ಅವ್ರದ್ದು, ಯಾವ ಸ್ಥಳ ಆಗಿರ್ಬಹುದು, ಕುಟುಂಬ ಆಗಿರ್ಬಹುದು, ಸಂಘ ಆಗಿರ್ಬಹುದು, ಸೊ ಬೇರೆ ಬೇರೆ ಆಹಾರ ಪದ್ಧತಿಗಳಾಗಿರ್ಬಹುದು, ಇವುಗಳೆಲ್ಲ ನೋಡಿದಾಗ ಅದೇ ತರನಾದಂತಹ ಶ್ರದ್ಧಾ ಬೆಳೆಯುತ್ತೆ, ಬದುಕಿನ ರೀತಿಯಿಂದ ಬೆಳೆಯುತ್ತೆ ಈ ಶ್ರದ್ಧೆ. ಹಾಗಾಗಿ ಬದುಕಿನ ರೀತಿಯೂ ಕೂಡ ತುಂಬಾ ಮುಖ್ಯವಾಗಿರುವಂತದ್ದು. ಯಾಕಂದ್ರೆ ನಾವು ಪೋಷಿಸಬೇಕಾಗಿರೋದು ನಮ್ಮ ಆತ್ಮವನ್ನ, ನಮ್ಮ ದೇಹವನ್ನ ಅಲ್ಲ. ಹಾಗಾಗಿ ನಾವು ಈ ಒಂದು ಬದುಕಿನಲ್ಲಿ ಇದ್ಕೊಂಡು ಏನ್ ಮಾಡ್ತಾ ಇದ್ದೇವೆ, ಮನುಷ್ಯನ ಜೀವನದಲ್ಲಿ ನಾವು ಇದ್ಕೊಂಡು ನಾವು ಒಂದು ಸಂಘ, ಸ್ಥಳ ಇವುಗಳಿಂದ ನಾವು ಅವ್ರ ಹಾಗೇನೆ ಅನುಕರಣೆ ಮಾಡ್ತಾ ಇದ್ದೇವೆ. ಈಗ ಯಾರು ಯಾವ್ದನ್ನ ಬೆಳೆಸ್ಕೊಳ್ತಾ ಇದ್ದಾರೋ ಅದನ್ನೇ ಬೆಳೆಸ್ಕೊಳ್ತಾ ಇದ್ದೇವೆ. ಇವ್ರು ಇದನ್ನ ನಂಬ್ತಾರ, ನಾವು ಇದನ್ನೇ ನಂಬೋಣ. ನಂಬಾರ್ದು ಅಂತ ಹೇಳಿಲ್ಲ, ಅದು ಒಂದು ಈಗಾಗ್ಲೇ ಗೊತ್ತಿರುವಂತದ್ದು. ದೇವತೆಗಳ ಒಂದು ಆರಾಧನೆ ಯಾಕೆ ನಾವು ಮಾಡ್ತೇವೆ ಅಂತ, ಯಾಕೆ ಮಾಡ್ಬೇಕು ಅಂತ, ಯಾವ ಪ್ರಯೋಜನಕ್ಕಾಗಿ ಮಾಡ್ಬೇಕು, ಈಗಾಗಲೇ ನಾವು ತಿಳ್ಕೊಂಡಿರುವಂತದ್ದು ಅವುಗಳನ್ನೆಲ್ಲ. ಅವರಿಗೂ ಕೂಡ ಗೌರವ ಸಲ್ಲುತ್ತೆ, ಯಾಕಂದ್ರೆ ಭಗವಂತನಿಗೆ ಹತ್ತಿರವಾಗಿರುವಂತಹ ಪ್ರತಿನಿಧಿಗಳು ಅವರೆಲ್ಲರೂ ಕೂಡ, ಅವ್ರಿಗೂ ಕೂಡ ನಾವು ಗೌರವ ಸಲ್ಲಿಸ್ಬೇಕು. ಆದ್ರೆ ಕಡೆಗೆ ಆ ಒಂದು ಪೂಜೆ ನಾವು ಕೊಡ್ಬೇಕಾಗಿರೋದು ಭಗವಂತನಿಗೇನೆ. ಯಾಕಂದ್ರೆ ಇವರೆಲ್ಲರೂ ಕೂಡ ಮಾರ್ಗದಲ್ಲಿ ಇರುವಂತಹ ಒಂದು
ಏನು ಸ್ಟಾಪ್ ಅಂತ ಹೇಳ್ಬೋದು. ಪ್ರತಿಯೊಂದು ಸ್ಟಾಪ್ಗೆ ನಾವು ಹೋಗ್ತೇವೆ, ಪ್ರತಿಯೊಂದು ಸ್ಟಾಪ್ ನಲ್ಲಿ ಒಂದೊಂದು ದೇವತೆಗಳಿರ್ತಾರೆ. ಆ ದೇವತೆಗಳಿಗೆ ನಾವು ಯಾವ ಸ್ಟಾಪ್ಗೆ ಹೋಗ್ತೇವೆ, ಆ ದೇವತೆ ಇಷ್ಟ ಆಗ್ಬಿಟ್ರೆ ನಾವು ಅಲ್ಲಿ ಇಳ್ಕೊಂಡ್ ಬಿಡ್ತೇವೆ, ಅಲ್ಲೇ ಇಳ್ಕೊಂಡ್ ಬಿಟ್ರೆ ನಾವು ಅಲ್ಲೇ ಉಳಿದ್ ಬಿಡ್ತೇವೆ, ಮುಂದೆ ಹೋಗೋದೇ ಇಲ್ಲ. ಹಾಗಾಗಿ ಪ್ರತಿಯೊಂದು ಹಂತದಲ್ಲಿ ದೇವತೆಗಳಿದ್ದಾಗ ನಾವು ಅವರನ್ನ ದಾಟಿ ದಾಟಿ ಅವರಿಂದ ಕೃಪೆಯನ್ನ ತಗೊಂಡು 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 ನಾವು ಎಲ್ಲಿ ಹೋಗ್ಬೇಕು, ಭಗವಂತನ ಧಾಮಕ್ಕೆ ಹೋಗ್ಬೇಕು. ಹೀಗೆ ಈ ಶ್ರದ್ಧೆಗಳು ಅವರವರ ಬದುಕಿನ ರೀತಿಗೆ ಅನುಗುಣವಾಗಿ ಶ್ರದ್ಧೆಗಳು ಇರುತ್ತೆ. ಭವತಿ ಭಾರತ, ಭಾರತ ಅನ್ನುವಂತ ಶಬ್ದವನ್ನು ಸಂಬೋಧಿಸ್ಲಿಕ್ಕೆ ಈಗಾಗಲೇ ನಿಮ್ಗೆ ಗೊತ್ತಿರುವಂತದ್ದು ಭಾ ಅಂದ್ರೆ ಜ್ಞಾನ, ರಥ ಅಂತಂದ್ರೆ ಜ್ಞಾನದಿಂದ ಕೂಡಿರುವಂತವನು ಅಂತ ಹೇಳಿ. ಹಾಗಾಗಿ ನೀನು ಈಗಾಗಲೇ ಇವುಗಳ ಬಗ್ಗೆ ನಿನ್ಗೆ ತಿಳಿದಿದೆ ಅಂತ ಹೇಳಿ ಈ ಒಂದು ಹೆಸರನ್ನ ಅರ್ಜುನನಿಗೆ ಭಗವಂತ ಸಂಬೋಧಿಸಲಾಗಿದೆ. ಶ್ರದ್ಧಾಮಯೋ ಎಂ, ಶ್ರದ್ಧಾಮಯ ಅಯಂ ಅಂತ. ಶ್ರದ್ಧಾಮಯ ಅಯಂ ಅಂದ್ರೆ ಇಲ್ಲಿ ಈ ಪೂರ್ಣವಾದಂತಹ ಶ್ರದ್ಧೆ ಅಂತ ಹೇಳುತ್ತೆ. ಆ ತರ ಪೂರ್ಣವಾದ ಶ್ರದ್ಧೆಯನ್ನು ಅವನು ಹೊಂದಿರ್ತಾನೆ. ಪೂರ್ಣವಾದ ಶ್ರದ್ಧೆ ಅಂತಂದ್ರೆ ಪೂರ್ಣವಾದ ನಂಬಿಕೆ. ಈಗ ಮುಖ್ಯವಾಗಿ ಪೂರ್ಣವಾದ ನಂಬಿಕೆ ಯಾವುದು, ಭಗವಂತನ ಮೇಲೆ ಇರಬೇಕು. ಹಾಗಾದ್ರೆ ಇಂಥವ್ರು ತಮಗೆ ಒಂದು ಬದುಕಿನ ಒಂದು ರೀತಿಗೆ ಅನುಗುಣವಾಗಿ ನಿರ್ದಿಷ್ಟ ಶ್ರದ್ಧೆಯನ್ನ ಬೆಳೆಸ್ಕೊಂಡಿದ್ದಾರೆ ಅಂದ್ಮೇಲೆ ಪೂರ್ಣವಾಗಿ ಇಟ್ಟಿರ್ತಾರೆ, ಪೂರ್ಣವಾಗಿನೇ ಅವ್ರ ಮೇಲೆ ಅವರನ್ನ ನಂಬಿ ಬಿಟ್ಟಿರ್ತಾರೆ. ಹಾಗಾಗಿ ಶ್ರದ್ಧಾಮಯ ಅಯಂ ಅಂತ ಹೇಳ್ತಾರೆ. ಯಾರು? ಪುರುಷೋಯೋ. ಹೀಗೆ ಜೀವಿ ಗಳಿಸಿಕೊಂಡ ಗುಣಗಳಿಗೆ ಅನುಗುಣವಾಗಿ ಒಂದು ನಿರ್ದಿಷ್ಟವಾದಂತಹ ಶ್ರದ್ಧೆಯನ್ನ ಅವನು ಹೊಂದಿರ್ತಾನೆ. ಯೋ ಯಚ್ಚದ್ರ ಸ ಏವ ಸಹ, ಹೀಗೆ ಶ್ರದ್ಧೆಯುಳ್ಳವನ ಅವನು ಆಗಿರ್ತಾನೆ. ಅನುವಾದದಲ್ಲಿ ಭರತ ವಂಶಜನಾದ ಅರ್ಜುನನೇ ವಿವಿಧ ಪ್ರಕೃತಿಗನುಗುಣವಾಗಿ ಪ್ರಕೃತಿ ಗುಣಗಳಲ್ಲಿ ಮನುಷ್ಯನು ಬದುಕಿದ ರೀತಿಗನುಗುಣವಾಗಿ ಅವನು ನಿರ್ದಿಷ್ಟ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಜೀವಿಯು ಗಳಿಸಿಕೊಂಡ ಗುಣಗಳಿಗೆ ಅನುಗುಣವಾಗಿ ಅವನು ಒಂದು ನಿರ್ದಿಷ್ಟ ಶ್ರದ್ಧೆಯವನು ಎಂದು ಹೇಳುತ್ತಾರೆ. ಶ್ರೀಲ ಪ್ರಭುಪಾದವರು ಈ ಒಂದು ಭಾವಾರ್ಥದಲ್ಲಿ ಮನುಷ್ಯನ ಶ್ರದ್ಧೆಗಳು ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ತಾರೆ. ಮನುಷ್ಯನ ಹೃದಯವು ಸಾತ್ವಿಕವಾಗಿದ್ದರೆ ಅವನ ಶ್ರದ್ಧೆಯೂ ಕೂಡ ಸಾತ್ವಿಕವಾಗಿರುತ್ತೆ. ಮತ್ತೆ ಯಾವಾಗ ಹೃದಯ ರಾಜಸವಾಗಿದ್ರೆ ಶ್ರದ್ಧೆಯೂ ಕೂಡ ರಾಜಸವಾಗಿರುತ್ತೆ. ಹೃದಯ ತಾಮಸವಾಗಿದ್ದಾಗ ಮಾಯೆಯೂ ಕೂಡ ಅವನ ಹೃದಯವೂ ಕೂಡ ತಾಮಸ ಅಥವಾ ಮಾಯೆ ಗುಣದ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಹೃದಯ ಮನಸ್ಸು ಅನ್ನೋದು ಸಾತ್ವಿಕತೆ ಹೇಗೆ? ಈಗ ಹೇಗೆ ನಮ್ಮ ಇಂದ್ರಿಯಗಳ ಒಂದು ನಿಗ್ರಹ ಇರೋದು ನಮ್ಮ ಮನಸ್ಸಿಗೆ, ಮನಸ್ಸಿನ ನಿಯಂತ್ರಣ ಇರೋದು ಬುದ್ಧಿಗೆ. ಹಾಗಾದ್ರೆ ಇಲ್ಲಿ ಬುದ್ಧಿವರೆಗೂ ಹೋಗಿಲ್ಲ, ನಮ್ಮ ಮನಸ್ಸಿನಲ್ಲೇನೆ ಈ ನಮ್ಮ ಒಂದು ಸಾತ್ವಿಕ ರಾಜಸ ತಾಮಸ ಶ್ರದ್ಧೆ ಇದೆ. ಯಾವಾಗ ನಮ್ಮ ಇಂದ್ರಿಯಗಳ ಮೂಲಕ ನಮ್ಮ ಮನಸ್ಸು ಹೇಳುತ್ತೋ ಇದು ಮಾಡ್ತಾ ಇರೋದು ಸರಿ ಅಂತ, ಅವಾಗ ನಾವು ಆ ಒಂದು ಶ್ರದ್ಧೆಯವರಾಗಿರ್ತೀವಿ. ಮುಂದೆ ಮತ್ತೆ ಇದ ಉದಾಹರಣೆಗಳನ್ನ ಕೊಡ್ಲಾಗಿದೆ. ಶ್ರದ್ಧೆ ಅಂದ್ರೆ ಏನು, ಯಾರನ್ನ ಪೂಜೆ ಮಾಡ್ತಾರೆ, ಭಗವಂತ ಇವುಗಳ ಒಂದು ವಿವರಣೆಯನ್ನ ಹೇಳ್ತಾ ಇದ್ದಾರೆ, ಮುಂದೆ ಇದೆ, ಅದನ್ನ ನಾವು ನೋಡೋಣ. ಯಾವುದು ಈ ಹೃದಯವು ರಾಜಸವಾಗಿದ್ದರೆ ಶ್ರದ್ಧೆಯೂ ಕೂಡ ರಾಜಸವಾಗಿರುತ್ತೆ. ಹಾಗಾದ್ರೆ ಈ ಶ್ರದ್ಧೆ ಅನ್ನೋದು ಯಾರ ಮೇಲೆ ಅನ್ನೋದಕ್ಕೆ ಭಗವಂತ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ನಂಬಿಕೆ ಅನ್ನೋದು ಹೌದು ಹೇಳಿದ್ರಿ, ಅವರವರ ಪ್ರಕಾರ ನಂಬಿಕೆ. ಈಗ ಉದಾಹರಣೆ ಕೊಡಿ ನೋಡೋಣ, ಅವ್ರು ಏನನ್ನ ನಂಬುತ್ತಾರೆ? ಭಗವಂತ ಖಂಡಿತವಾಗಿ ಇಂಥ ಗುಣದವರು ಇವರನ್ನೇ ನಂಬುತ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. ಭಗವದ್ಗೀತೆ 17ನೇ ಅಧ್ಯಾಯದ 4ನೇ ಶ್ಲೋಕ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಾಂಸಿ ರಾಜಸಾಃ ಪ್ರೇತಾನ್ ಭೂತ ಗಣಾಂಶ್ಚಾನ್ಯೇ ಯಜಂತೆ ತಾಮಸಾ ಜನಾಃ. ಹರೇ ಕೃಷ್ಣ. ಡಿಸ್ಟರ್ಬೆನ್ಸ್ ಇದೆಯಾ ನನ್ನ ಕಡೆಯಿಂದ? ಧನ್ಯವಾದಗಳು ರೇಖಾ ಮಾತಾಜಿ. ಈಗ ಶ್ರದ್ಧೆಗಳು ಅವರವರ ಗುಣಗಳ ಪ್ರಕಾರ ಶ್ರದ್ಧೆ ಇರುತ್ತೆ. ಅಂದ್ರೆ ಸಾತ್ವಿಕರಿಗೆ ಯಾವ ಶ್ರದ್ಧೆ ಇರುತ್ತೆ, ರಜೋದವರಿಗೆ ಯಾವ ಶ್ರದ್ಧೆ ಇರುತ್ತೆ, ತಮೋದವರಿಗೆ ಯಾವ ಶ್ರದ್ಧೆ ಇರುತ್ತೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಜಂತೆ ಸಾತ್ವಿಕಾ ದೇವಾನ್, ಸಾತ್ವಿಕ ಯಜಂತೆ ಸಾತ್ವಿಕಾ ದೇವಾನ್. ಈ ಸಾತ್ವಿಕದವರು ಸತ್ವಗುಣದವರು ಅಂತ ಹೇಳ್ತಾರೆ. ಸತ್ವಗುಣದಲ್ಲಿ ಇರುವಂತವರು ದೇವತೆಗಳನ್ನ ಆರಾಧಿಸ್ತಾರೆ. ದೇವಾನ್ ಅಂದ್ರೆ ದೇವತೆಗಳು, ಯಜಂತೆ ಅಂದ್ರೆ ಆರಾಧಿಸೋದು. ಸಾತ್ವಿಕದಲ್ಲಿರೋರು ದೇವತೆಗಳನ್ನ ಆರಾಧಿಸ್ತಾರೆ ಅಂತ ಹೇಳ್ತಾರೆ. ಆರಾಧಿಸೋದು ಅಂದ್ರೆ ಪೂಜೆ ಮಾಡೋದು.
ಪೂಜೆ ಮಾಡೋದು ಅಂದ್ರೆ ನಾವ್ ಯಾವಾಗ ಪೂಜೆ ಮಾಡ್ತೇವೆ? ಯಾವಾಗ ನಮ್ಗೆ ನಂಬಿಕೆ ಇರುತ್ತೆ ಆವಾಗ. ಅವರು ಕೃಷ್ಣನನ್ನ ನಂಬೋದಿಲ್ಲ. ಯಾಕಂತಂದ್ರೆ ಈ ಕೆಲವೊಂದು ಗೊಂದಲಗಳು, ರಾಸಲೀಲೆ ಅಥವಾ ಇವು ಬೇರೆ ಬೇರೆ ಒಂದು ಮಾಯಾವಾದಿಗಳು ಅಥವಾ ಈ ಭೌತವಾದಿಗಳು ಕೊಟ್ಟಿರುವಂತಹ ಊಹಾಪೋಹ ಕಲ್ಪನೆಗಳನ್ನ ಅವರು ಅವುಗಳೇ ಒಂದು ಕೊನೆಯ ಏನು ಕನ್ಕ್ಲೂಷನ್ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರೆ, ತಮ್ಮ ಒಂದು ಏನು ಗುಣದ ಆಧಾರದ ಮೇಲೆ ಅವ್ರ ನಂಬಿಕೆನ ಇಡ್ತಾರೆ. ಹಾಗಾದ್ರೆ ಈ ಸಾತ್ವಿಕದವರು ಯಾರನ್ನ ನಂಬುತ್ತಾರೆ, ಯಾರ ಮೇಲೆ ಶ್ರದ್ಧೆ ಇಟ್ಟಿರ್ತಾರೆ ಅಂದ್ರೆ ದೇವತೆಗಳ ಮೇಲೆ ಅಂತ ಹೇಳ್ತಾರೆ. ಯಾಕೆ ದೇವತೆಗಳ ಮೇಲೆ ಇಟ್ಕೊಳ್ಳೋದು ಒಳ್ಳೇದು? ಒಳ್ಳೇದು ಅಂತಂದ್ರೆ ಪೂರ್ಣ ರೀತಿಯಾಗಲ್ಲ, ನಾವು ತ್ರಿಗುಣಗಳನ್ನು ಕೂಡ ಮೀರ್ಬೇಕು ಅನ್ನೋದನ್ನ ಈಗಾಗಲೇ 13ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಇಲ್ಲಿ ಹೇಳ್ತಾ ಇರೋದು ಏನು, ಸತ್ವಗುಣದವರು ದೇವತೆಗಳನ್ನ ಪೂಜಿಸ್ತಾರೆ. ಯಾಕಂದ್ರೆ ಸತ್ವಗುಣದವರು ಒಳ್ಳೆಯ ಒಂದು ಆಲೋಚನೆಯಲ್ಲಿ ನಾನು ಸತ್ವಗುಣದಲ್ಲಿ ಇದ್ದೇನೆ ಅನ್ನುವಂತಹ ಭಾವನೆ ಅವರಲ್ಲಿ ಇರುತ್ತೆ. ಹಾಗಾಗಿ ದೇವತೆಗಳ ಆರಾಧನೆ ತುಂಬಾ ಮಾಡ್ತಾ ಇರ್ತಾರೆ. ಅವರು ನಿರಂತರವಾಗಿ ಟೆಂಪಲ್ಗೆ ಹೋಗೋದಾಗ್ಲಿ, ಭಗವಂತನ ಪೂಜೆ ಆಗ್ಲಿ, ದಾನ ಆಗ್ಲಿ, ಇವುಗಳನ್ನೆಲ್ಲ ಮಾಡಿ ಸತ್ವದ ಹಂತದಲ್ಲಿ ಅವ್ರು ಇರ್ತಾರೆ. ಹಾಗಾಗಿ ಅವ್ರಿಗೆ ದೇವತೆಗಳು ಸಿಗುವಂತಹ ಒಂದು ಪ್ರಯೋಜನದಿಂದ ಅವರು ದೇವತೆಗಳನ್ನ ಪೂಜೆ ಮಾಡ್ತಾರೆ. ಆದ್ರೂ ಒಂದು ಹಂತದವರೆಗೆ ಒಳ್ಳೇದು, ಮತ್ತೆ ಶುದ್ಧ ಹಂತಕ್ಕೆ, ಶುದ್ಧ ಸತ್ವಕ್ಕೆ ಬರ್ಲಿಕ್ಕೆ ನಮ್ಗೆ ಸಹಾಯವನ್ನ ಮಾಡುವಂಥದ್ದು ಇದು. ಈ ಯಕ್ಷ ರಕ್ಷಾಂಸಿ ರಾಜಸಾಹ, ಯಕ್ಷ ರಕ್ಷಾಂಸಿ, ಯಕ್ಷರು ಅಂತಂದ್ರೆ ಈ ದೈತ್ಯರು ಅಂತ ಹೇಳ್ತೇವೆ. ರಕ್ಷಾಂಸಿ ಅಂತ ಹೇಳಿದ್ರೆ, ಯಕ್ಷ ಅಂದ್ರೆ ದೈತ್ಯ, ರಕ್ಷಾಂಸಿ ಅಂತಂದ್ರೆ ಅವರೇ ರಕ್ಷಿಸ್ತಾರೆ ಅಂತ ನಂಬುವವರು. ದೈತ್ಯರನ್ನ ನನ್ನನ್ನ ಕಾಪಾಡ್ತಾರೆ, ದೈತ್ಯರು ನನಗೆ ಲಾಭವನ್ನ ಕೊಡ್ತಾರೆ ಅಂತ ನಂಬಿರೋರು ಯಾರು? ರಾಜಸದವರು, ರಾಜಸ ಗುಣದಲ್ಲಿ ಇರುವಂತವ್ರು. ಅವರು ಯಕ್ಷರನ್ನ, ದೈತ್ಯರನ್ನ, ರಾಕ್ಷಸರನ್ನ ನಂಬುತ್ತಾರೆ ಅಥವಾ ಆರಾಧನೆಯನ್ನ ಮಾಡ್ತಾರೆ. ಇದು ಹೇಗೆ ರಾಕ್ಷಸರನ್ನ ಆರಾಧನೆ ಮಾಡ್ತಾರೆ ನಿಮ್ಗೆ ಗೊತ್ತು. ಪ್ರೇತಾನ್ ಭೂತಗಣಾಂಚಾನ್ಯೇ ಯಜಂತೆ ಥಾಮಸಾ ಜನಾಹ. ಈ ಥಾಮಸ ಜನರು ಯಾರ ಮೇಲೆ ಶ್ರದ್ಧೆಯನ್ನ ಇಟ್ಟಿರ್ತಾರೆ, ಇವರು ಪ್ರೇತಾನ್ ಅಂದ್ರೆ ಪ್ರೇತಗಳು ಅಂತ. ಮತ್ತೆ ಇನ್ನೊಂದಿದೆ ಭೂತಗಳನ್ನ, ಪ್ರೇತಗಳನ್ನ, ಭೂತಗಳನ್ನ ಪೂಜೆ ಮಾಡುವಂಥವ್ರು. ಹೀಗೆ ತಮೋ ಗುಣದಲ್ಲಿರುವಂತಹ ಜನರು ಭೂತ ಪ್ರೇತಗಳನ್ನ ಪೂಜಿಸ್ತಾರೆ ಅನ್ನೋದನ್ನ ಹೇಳ್ತಾರೆ. ಯಜಂತೆ ತಾಮಸಃ ಭೂತಪ್ರೇತ. ಈಗ ಭೂತ ಮತ್ತೆ ಪ್ರೇತ ಇವುಗಳ ವ್ಯತ್ಯಾಸವನ್ನ ನೋಡಿದಾಗ, ಈ ಭೂತ ಅಂದ್ರೆ ಈ ಯಾವ ಒಬ್ಬ ವ್ಯಕ್ತಿ ಒಂದು ಬಯಕೆಗಳು ಈಡೇರಿರೋದಿಲ್ವೋ ಅದು ಯಾವಾಗ್ಲೂ ಕೂಡ ಇನ್ನೊಬ್ಬ ವ್ಯಕ್ತಿಗೆ ತೊಂದರೆಯನ್ನ ಗೊಳಿಸ್ತಾ ಇರುತ್ತೆ ಅಂತವ್ರಿಗೆ ಭೂತ ಅಂತ ಹೇಳ್ತಾರೆ. ಈಗ ಪ್ರೇತ ಅಂತಂದ್ರೆ ಈ ಪ್ರೇತವೂ ಕೂಡ ಈ ಹಿಂದಿನ ನೆನಪುಗಳನ್ನ ಏನೋ ಈಡೇರದೆ ಇದ್ದಾಗ ಆ ವ್ಯಕ್ತಿ ಏನ್ ಮಾಡ್ತಾನೆ, ಇನ್ನೊಬ್ಬ ವ್ಯಕ್ತಿಗೆ ಈ ಒಂದು ಮನಸ್ಸಿಗೆ ಆಗ್ಲಿ, ನಿದ್ರೆಗೆ ಆಗ್ಲಿ ಅಂತ ಸಮಯದಲ್ಲಿ ಅವ್ರಿಗೆ ತೊಂದರೆಯನ್ನ ಕೊಡ್ತಾ ಇರುತ್ತೆ ಈ ಒಂದು ಪ್ರೇತಾತ್ಮ ಅಂತ ಹೇಳ್ತೇನೆ. ಅನುವಾದ: ಸಾತ್ವಿಕ ಸ್ವಭಾವದ ಮನುಷ್ಯರು ದೇವತೆಗಳನ್ನ ಪೂಜಿಸ್ತಾರೆ, ರಾಜಸ ಸ್ವಭಾವದವರು ರಾಕ್ಷಸರನ್ನು ಪೂಜಿಸ್ತಾರೆ, ತಾಮಸ ಗುಣದವರು ಭೂತ ಪ್ರೇತಗಳನ್ನು ಪೂಜಿಸ್ತಾರೆ.
ಈಗ ದೇವತೆಗಳು ಅಂತಂದಾಗ ಸಾತ್ವಿಕ ಸ್ವಭಾವದಲ್ಲಿ ನೆಲೆಗೊಂಡವರನ್ನ ಶ್ರೀಲ ಪ್ರಭುಪಾದವರು ತಿಳಿಸ್ತಾ ಇದ್ದಾರೆ. ಬ್ರಹ್ಮ, ಶಿವ, ಇಂದ್ರ, ಚಂದ್ರ, ಸೂರ್ಯ ಇವರೆಲ್ಲ ದೇವತಾಗಣದಲ್ಲಿ ಸೇರ್ತಾರೆ. ಸೊ ಅನೇಕ ಮಂದಿ ಇನ್ನ ಮುಕ್ಕೋಟಿ ದೇವತೆಗಳನ್ನ ನಾವು ಕಾಣ್ತೇವೆ. ಹೀಗೆ ಅವರನ್ನ ಒಂದು ನಿರ್ದಿಷ್ಟ ದೇವತೆಯನ್ನಾಗಿ ಆಯ್ಕೆ ಮಾಡಿಕೊಂಡು ಸಾತ್ವಿಕದಲ್ಲಿರುವಂತವರು ಪೂಜೆ ಮಾಡ್ತಾರೆ. ಮತ್ತೆ ಈ ರಾಜಸ ಗುಣದವರು ರಾಕ್ಷಸರು ಅಂತ. ಇಲ್ಲೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಶ್ರೀಲ ಪ್ರಭುಪಾದವರು. ಎರಡನೆಯ ಮಹಾಯುದ್ಧದ ಕಾಲದಲ್ಲಿ ಕಲ್ಕತ್ತೆಯಲ್ಲಿ ಒಬ್ಬ ಮನುಷ್ಯನಿದ್ದಂತೆ. ಆ ಒಬ್ಬ ವ್ಯಕ್ತಿ ಹಿಟ್ಲರ್ನನ್ನ ಪೂಜಿಸ್ತಾ ಇದ್ದಂತೆ. ಯಾಕೆ ಅವನು ಹಿಟ್ಲರ್ನನ್ನ ಪೂಜಿಸ್ತಾ ಇದ್ದ ಅಂತಂದ್ರೆ, ಈ ಒಂದು ಎರಡನೇ ಮಹಾಯುದ್ಧ ಆದ್ಮೇಲೆ ಆ ಮನುಷ್ಯ ಈ ಒಂದು ಮಾರ್ಕೆಟ್ ಇರುತ್ತಲ್ಲ, ಆ ಸಂತೆಯಲ್ಲಿ ಬಹಳಷ್ಟು ವ್ಯವಹಾರ ಮಾಡಿದ್ಮೇಲೆ ಅವನು ತುಂಬಾ ಐಶ್ವರ್ಯವನ್ನ ಪಡೆದಂತೆ. ಆ ಐಶ್ವರ್ಯವನ್ನ ಪಡೆದಿರೋದ್ರಿಂದ ಅದಕ್ಕೆ ಕಾರಣನೇ ಹಿಟ್ಲರ್ ಅಂತ ಹೇಳಿ ಹಿಟ್ಲರ್ನನ್ನ ಪೂಜೆ ಮಾಡ್ತಾ ಇದ್ದಂತೆ. ಮತ್ತೆ ರಾಜಸ ತಾಮಸ ಗುಣದವರು ಸಾಮಾನ್ಯವಾಗಿ ಯಾರನ್ನ ಮೇಲೆ ನಂಬಿಕೆ ಇಟ್ಟಿರ್ತಾರಂದ್ರೆ ಈ ಒಬ್ಬ ಮನುಷ್ಯರನ್ನ ದೇವರನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಈ ಸ್ವಾಮಿಗಳು ಅನ್ಬೋದು, ಬಾಬಾಗಳು ಅನ್ಬೋದು, ಅವರನ್ನಾನೇ ದೇವರನ್ನಾಗಿ ಆರಿಸಿಕೊಂಡು ಅವರ ಪೂಜೆಯನ್ನ ಮಾಡ್ತಾರೆ. ಆದ್ರೆ ಅವರ ಒಂದು ರಾಜಸ ತಾಮಸ ಸ್ವಭಾವದವರ ಪೂಜೆ ಏನಾಗಿರುತ್ತೆ, ಪ್ರತಿಫಲ ಅಪೇಕ್ಷಿತವಾಗಿರುತ್ತೆ. ಯಾವಾಗ್ಲೂ ಪ್ರತಿಫಲವನ್ನ ಬೇಡ್ತಿರ್ತಾರೆ. ಈ ಭೂತ ಪ್ರೇತಗಳ ಪೂಜೆಯನ್ನ ಮಾಡುವಂತದ್ದಿಗೆ ಉದಾಹರಣೆ ಈ ಸತ್ತು ಹೋಗಿರುವಂತಹ ಒಬ್ಬ ಮನುಷ್ಯನ ಸಮಾಧಿಯ ಬಳಿ ಪೂಜೆ ಮಾಡುವಂಥದ್ದು. ಮತ್ತೆ ಬಹಳಷ್ಟು ಹಳ್ಳಿಗಳಲ್ಲಿ, ಈ ಭಾರತದ ಮೂಲೆಗಳಲ್ಲಿ ಅಂತ ಹೇಳಿದ್ದಾರೆ, ಹಳ್ಳಿಗಳಲ್ಲಿ ಭೂತ ಪ್ರೇತಗಳನ್ನ ಪೂಜಿಸ್ತಾರೆ. ಮತ್ತೆ ಕಾಡಲ್ಲಿನೂ ಕೂಡ ವಿಭಿನ್ನವಾದಂತಹ ಕೆಲವೊಂದು ಏನೋ ಅವ್ರಿಗಿರುವಂತಹ ಸಿದ್ಧಿಯ ದುರುಪಯೋಗವನ್ನ ಪಡಿಸ್ಕೊಳ್ತಾರೆ. ಆಮೇಲೆ ಆ ಒಂದು ಅಮರತ್ವಕ್ಕಾಗಿ ಬಲಿ ಕೊಡ್ತಾರೆ, ಪ್ರಾಣಿಗಳ ಬಲಿಯನ್ನ ಕೊಡ್ತಾರೆ. ಬಹಳಷ್ಟು ಇದಕ್ಕೆ ಉದಾಹರಣೆಗಳಿದೆ. ನಾವು ನೋಡಿಲ್ಲ, ಕೇಳಿದೀವಿ ಅಷ್ಟೇ. ಹೀಗೆ ಅವರ ಒಂದು ಶ್ರದ್ಧೆ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಭಗವಂತ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾ ಇರುವಂತದ್ದು, ಶಾಸ್ತ್ರದ ವಿಧಿಗಳನ್ನ ಆಚರಿಸದೆ ಈ ಕರ್ತವ್ಯಗಳನ್ನ, ಶಾಸ್ತ್ರಗಳಲ್ಲಿ ತಿಳಿಸಿರುವಂತಹ ಕರ್ತವ್ಯ, ಭಗವಂತನನ್ನೇ ಕಟ್ಟಕಡೆಯ ಉದ್ದೇಶ, ಅದು ಉಪಾಸನಾ ಕಾಂಡ ಅಂತ ಹೇಳ್ತೇವೆ, ಭಕ್ತಿ ಕಾಂಡ. ಭಕ್ತಿ ಕಾಂಡವನ್ನ ಬಿಟ್ಟು ಕೇವಲ ಕರ್ಮಕಾಂಡವನ್ನ ಯಾರು ಉಪಯೋಗಿಸ್ತಾರೋ, ಅಥವಾ ಯಾರು ಅದನ್ನಷ್ಟೇ ಅವರು ಅದಕ್ಕಾಗಿ ಅಷ್ಟೇನೆ ವೇದಶಾಸ್ತ್ರಗಳನ್ನ ಆಚರಿಸ್ತಾರೆ, ಅಂತವರ ಒಂದು ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಭಗವಂತ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. ಭಗವದ್ಗೀತೆ 17ನೇ ಅಧ್ಯಾಯದ 5 ಮತ್ತು 6ನೇ ಶ್ಲೋಕ. 5ನೇ ಶ್ಲೋಕ, ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ದಾಂಬಾಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ. ಅಶಾಸ್ತ್ರ ವಿಹಿತಂ ಘೋರಂ. ಅಶಾಸ್ತ್ರ ಅಂತಂದ್ರೆ ಶಾಸ್ತ್ರದಲ್ಲಿ ಇಲ್ಲದ. ಶಾಸ್ತ್ರ ಅಂತಂದ್ರೆ ಶಸ್ತ್ರ ಅಲ್ಲ, ಶಾಸ್ತ್ರ. ಶಾಸ್ತ್ರ ಅಂದ್ರೆ ಶಾಸ್ತ್ರದಲ್ಲಿ ಇರುವಂತದ್ದು, ಅಶಾಸ್ತ್ರ ಅಂದ್ರೆ ಶಾಸ್ತ್ರದಲ್ಲಿ ಇಲ್ಲದೆ ಇರುವಂತದ್ದು. ಶಾಸ್ತ್ರದಲ್ಲಿ ಇಲ್ಲದೆ ಇರುವಂತದ್ದನ್ನ ವಿಹಿತಂ ಅಂದ್ರೆ ನಿರ್ದೇಶಿಸಲಾಗಿರದಂತಹ, ಶಾಸ್ತ್ರದಲ್ಲಿ ಏನು ನಿರ್ದೇಶಿಸಿಲ್ವೋ, ಏನು ಕೊಟ್ಟಿಲ್ವೋ ಅಂತವುಗಳನ್ನ ಘೋರಂ ತೆಪೆಂತೆ, ಅಂತದನ್ನ ಘೋರವಾಗಿ ತಪಸ್ಸನ್ನ ಮಾಡೋದು, ಘೋರ ತಪಸ್ಸುಗಳನ್ನ ಆಚರಿಸ್ತಾರೋ ಅಪ್ಯಂತೆ, ಶಾಸ್ತ್ರಗಳಲ್ಲಿ ಹೇಳದೇ ಇರುವಂತಹ ಘೋರ ತಪಸ್ಸುಗಳನ್ನ ಆಚರಿಸ್ತಾರೋ ಏ ತಪೋ ಜನಾಹ ಅಂತ ಹೇಳ್ತಾರೆ. ದಂಭಾಹಂಕಾರ ಸಂಯುಕ್ತಾಹ. ಮತ್ತೆ ಯಾರು ಈ ಶಾಸ್ತ್ರಗಳಲ್ಲಿ ವಿರುದ್ಧವಾಗಿರುವಂತಹ ಕಾರ್ಯಗಳೊಂದಿಗೆ, ಏನು ಶಾಸ್ತ್ರಗಳಲ್ಲಿ ಹೇಳೇ ಇಲ್ವೋ, ಅದನ್ನ ಮಾರ್ಗದರ್ಶನ ನಿರ್ದೇಶನ ಮಾಡೇ ಇಲ್ವೋ ಶಾಸ್ತ್ರಗಳಲ್ಲಿ, ಅಂತವರು ಜಂಬ ಮತ್ತು ದಂಭಾಹಂಕಾರ, ಅವ್ರಿಗೆ ತುಂಬಾ ಜಂಬ ಮತ್ತು ಅಹಂಕಾರಗಳಿಂದ ಏನ್ ಮಾಡ್ತಾರೆ, ತಪಸ್ ಮಾಡ್ತಾರೆ. ನನ್ಗೆ ಬೇಕೇ ಬೇಕು, ನನ್ಗೆ ಒಲಿಲೇಬೇಕು. ಉದಾಹರಣೆಗೆ ಈ ಹಿರಣ್ಯಕಶಿಪು ಮಾಡಿರುವಂಥದ್ದು ಜಂಬ ಅಹಂಕಾರದಿಂದ ಅವನು ತಪಸ್ಸನ್ನ ಮಾಡಿರುವಂಥದ್ದು.
ಏನ್ ಬೇಡ್ತಾನೆ ಅವನು? ಅವರ ಬ್ರಹ್ಮನಿಗೂ ಇಲ್ದೇ ಇರುವಂತಹ ಅಮರತ್ವವನ್ನ ಬೇಡದಾಗ ಇಲ್ದೇ ಇರೋದನ್ನ ಯಾರು ಕೊಡ್ಬೇಕು? ಇದ್ದವ್ರು ತಾನೇ ಕೊಡ್ಬೇಕು. ಯಾರಿಗೆ ಇದೆ ಅಮರತ್ವ? ಅದು ಭಗವಂತನಿಗೆ ಮಾತ್ರ. ಅವನೇ ತಾನೇ ಎಲ್ರಿಗೂ ಕೊಡ್ಬೇಕು. ಸೊ ಏನು ಮಧ್ಯದಲ್ಲಿ ಇರುವಂತಹ ದೇವತೆಗಳಿಗೆ ಕೇಳ್ಕೊಂಡಾಗ ಅದ್ ಹೇಗೆ ಸಿಗ್ಲಿಕ್ಕೆ ಸಾಧ್ಯ? ಹೀಗೆ ಅವನು ಅಹಂಕಾರದಿಂದ ಒಂದು ತಪೋಬಲವನ್ನ ತಪಸ್ಸನ್ನ ಮಾಡ್ದ. ಉದಾಹರಣೆಗೆ ಇವನು ಕೂಡ, ಯಾರು ರಾವಣನು ಕೂಡ ದಂಭ ಅಹಂಕಾರದಿಂದ ಏನು ಘೋರವಾದಂತಹ ತಪಸ್ಸನ್ನ ಮಾಡಿದ. ಅಂದ್ರೆ ಇವೆಲ್ಲವೂ ಕೂಡ ಘೋರ ತಪಸ್ಸು ಮಾಡಿ ಅಂತ ಯಾವ ಶಾಸ್ತ್ರದಲ್ಲೂ ಕೂಡ ಹೇಳಿಲ್ಲ. ಆದ್ರೂ ಕೂಡ ಅಲ್ಲಿ ವಿಧಿಸಿರುವಂತಹ ಘೋರ ತಪಸ್ಸುಗಳನ್ನ ಅವ್ರು ಆಚರಿಸ್ತಾರೆ. ಕಾಮರಾಗ ಬಲಾನ್ವಿತ, ಇಲ್ಲಿ ಭಗವಂತ ಹೇಳ್ತಾ ಇರೋದು ಯಾಕೆ ಮಾಡ್ತಾರೆ ಇವರು ಇದನ್ನ? ಯಾಕೆ ತಪಸ್ ಮಾಡ್ತಾರೆ? ಇಂಥ ಘೋರ ತಪಸ್ಸನ್ನ ಮಾಡ್ಲಿಕ್ಕೆ ಕಾರಣ ಅವರ ಒಂದು ಕಾಮ ಮೋಹಗಳೇ ಕಾರಣ. ಅಥವಾ ಕಾಮ ಒಂದು ಬಯಕೆನೆ ಅವರಿಗೆ ಪ್ರೇರಣೆ ಕೊಡುತ್ತೆ. ಮನಸ್ಸಿನಲ್ಲಿ ಯಾವಾಗ ನನಗೆ ಕಾಮ ಅನ್ನೋದು ಕಂಡದನ್ನ ಬಯಸೋದು, ಏನ್ ಕಣ್ಣು ಕಾಣತ್ತೋ ಅದನ್ನ ಬೇಕೇ ಬೇಕು ಅಂತ ಕೂತಾಗ, ರಾಗ ಅಂತಂದ್ರೆ ಇದೇ ಬಯಕೆ, ಮೋಹ, ಅತಿಯಾದ ಮೋಹ. ಆ ಒಂದು ಕಂಡದನ್ನ ಬಯಸಿದಾಗ ಸಿಗಲೇಬೇಕು ಅನ್ನುವಂಥ ರಾಗ ಬೆಳೆಯುತ್ತೆ. ಅದು ಬಿಡ್ಲಿಕ್ಕೆ ಆಗಲ್ಲ ಅನ್ನುವಂಥ ಒಂದು ಬಯಕೆ. ಸೊ ಹೀಗೆ ಯಾವಾಗ ಬೆಳೆಯುತ್ತೋ ಅವಾಗ ಅವರು ಈ ಶಾಸ್ತ್ರದಲ್ಲಿ ವಿಧಿಸಿರುವಂತಹ ಘೋರ ತಪಸ್ಸನ್ನ ಆಚರಿಸ್ತಾರೆ. ಆಚರಿಸಿದ್ರು ಎತ್ತಕ್ಕಾಗಿ ಆಚರಿಸ್ತಾರೆ? ಅಹಂಕಾರದಿಂದ ಆಚರಿಸ್ತಾರೆ. ಯಾಕೆ? ನನಗೆ ಸಿಗ್ಲೇಬೇಕು ಅಂತ, ನಾನ್ ಪಡೆದೇ ಪಡಿತೀನಿ ಅಂತ ಅಹಂಕಾರ. ಮತ್ತೆ ಜಂಬ. ಸೊ ಹಾಗಾಗಿ ಇಲ್ಲಿ ಕಾಮ ರಾಗದಿಂದ ಈ ರಾಗಗಳು ಅವ್ರಿಗೆ ಪ್ರೇರಣೆ ಮಾಡುತ್ತೆ ಇಂಥ ಒಂದು ಘೋರವಾದ ತಪಸ್ಸನ್ನ ಮಾಡ್ಲಿಕ್ಕೆ. ಮುಂದಿನ 6ನೇ ಶ್ಲೋಕದಲ್ಲಿ ಕರ್ಷಯಂತ ಶರೀರಸ್ಥಂ ಭೂತಗ್ರಾಮಂ ಅಚೇತಸಃ ಮಾಂ ಚೈವಾಂತ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಕರ್ಷಯಂತ ಶರೀರಸ್ಥಂ, ಕರ್ಷಯಂತ ಅಂತಂದ್ರೆ ಇಲ್ಲಿ ತೊಂದರೆ ಪಡಿಸೋದು. ಏನ್ ತೊಂದರೆ ಪಡಿಸೋದು ಅಂತಂದ್ರೆ ಶರೀರಸ್ಥಂ, ಶರೀರಕ್ಕೆ ತೊಂದರೆಯನ್ನ ಕೊಡುವಂಥದ್ದು. ಯಾವರ ಶರೀರಕ್ಕೆ ಹಿಂಸೆಯನ್ನ ಕೊಡ್ತಾರೆ? ಕರ್ಷೆಯಂತಹ ಶರೀರಸ್ಥಂ. ಈ ನಮ್ಮ ದೇಹದಲ್ಲಿ ಪರಮಾತ್ಮನಿದ್ದಾನೆ, ಕ್ಷೀರೋದಕ ಶಾಯ ವಿಷ್ಣು ಆಗಿ ಪರಮಾತ್ಮನಿದ್ದಾನೆ. ಆ ಪರಮಾತ್ಮ ನಮ್ಮ ದೇಹದಲ್ಲಿದ್ದಾಗ, ನಮ್ಮ ದೇಹವನ್ನ ದಂಡಿಸಿದಾಗ ಏನಾಗತ್ತೆ ಅಂದ್ರೆ ಪರಮಾತ್ಮನನ್ನ ಹಿಂಸಿಸಿದ ಹಾಗೆ ಆಗತ್ತೆ. ಹೀಗೆ ಈ ಒಂದು ಘೋರ ತಪಸ್ಸು ಅನ್ನೋದು ತನ್ನ ಒಳಗೆ ಇರುವಂತಹ ಭಗವಂತನನ್ನ ಹಿಂಸಿಸಿದ ಹಾಗೆ. ಕರ್ಷೆಯಂತಹ ಶರೀರತಂ, ದೇಹವನ್ನ ಹಿಂಸಿಸಿ ಆ ಒಂದು ಕಾರ್ಯವನ್ನ ಮಾಡುವಂಥದ್ದು. ಹೀಗೆ ಇವರನ್ನ ಮೂರ್ಖರು ಅಂತ ಕರೀತಾರೆ. ಭೂತಗ್ರಾಮಂ ಅಚೇತಸಃ ಅಂದ್ರೆ ಇವ್ರು ಏನ್ ಮಾಡ್ತಾರೆ? ಶರೀರದಲ್ಲಿರುವಂತಹ ಈ ಭೌತಿಕ ಅಂಶಗಳ ಸಂಯೋಜನೆ ಅಂತ ಹೇಳ್ತಾರೆ. ಇಂಥ ಮೂರ್ಖರು ಏನ್ ಮಾಡ್ತಾರೆ? ದೇಹವನ್ನ ಮತ್ತೆ ದೇಹದಲ್ಲಿ ವಾಸಿಸಿರುವ ಪರಮಾತ್ಮನನ್ನ ಹಿಂಸಿಸ್ತಾರೆ. ಮಾಂ ಚೈವಾನ್ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್ ಅಂತ ಹೇಳ್ತಾರೆ. ಹೀಗಾಗಿ ಇಂಥವರು ನಿಶ್ಚಯವಾಗಿಯೂ ಕೂಡ ವಿದ್ಯಾಸುರ ನಿಶ್ಚಯಾನ್, ನಿಶ್ಚಯಾನ್ ಅಂದ್ರೆ ನಿಶ್ಚಯವಾಗಿಯೂ ಕೂಡ ಅಸುರರು. ವಿಧಿ ಅಸುರ, ಆಸುರ ಅಂತ ಹೇಳ್ತಾರೆ. ತಿಳಿದುಕೋ, ಅಂತವ್ರು ಆಸುರ ಅಂತ ಭಗವಂತ ಇಲ್ಲಿ ಹೇಳ್ತಾರೆ. ಒಟ್ಟಾರೆ ಈ ಒಂದು ಶ್ಲೋಕಗಳು ಏನ್ ಹೇಳುತ್ತೆ ಅನ್ನೋದನ್ನ ಅನುವಾದದಲ್ಲಿ ನೋಡೋಣ. ಯಾರು ಈ ಶಾಸ್ತ್ರದಲ್ಲಿ ವಿಧಿಸಿರುವ ಘೋರ ತಪಸ್ಸುಗಳನ್ನು ಆಚರಿಸ್ತಾರೆ, ಇವರು ಜಂಬ ಮತ್ತು ಅಹಂಕಾರಗಳಿಂದಲೇ ಈ ಘೋರ ತಪಸ್ಸುಗಳನ್ನ ಮಾಡುತ್ತಾರೆ. ಕಾಮ ಮೋಹಗಳೇ ಮುಖ್ಯವಾಗಿ ಈ ಒಂದು ತಪಸ್ಸಿಗೆ, ಘೋರ ತಪಸ್ಸಿಗೆ ಪ್ರೇರಣೆ. ಅವರು ಮೂರ್ಖರು ಮತ್ತು ದೇಹದ ಭೌತಿಕಾಂಶಗಳನ್ನು ಒಳಗೆ ವಾಸಿಸುವ ಪರಮಾತ್ಮನನ್ನು ಹಿಂಸಿಸುತ್ತಾರೆ. ಇಂಥವರು ನಿಶ್ಚಯವಾಗಿಯೂ ಆಸುರರು ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಅಚೇತಸಃ ಅನ್ನುವಂತಹ ಪದವನ್ನ ಶ್ರೀಲ ಪ್ರಭುಪಾದವರು ಹೈಲೈಟ್ ಮಾಡಿದ್ದಾರೆ. ಅಚೇತಸಃ ಅಂತಂದ್ರೆ ಈ ಒಂದು ದಾರಿಯನ್ನ ತಪ್ಪಿಸುವಂತಹ ಒಂದು ಮನೋಭಾವ. ಅಂದ್ರೆ ಒಂದು ಸಾಮಾನ್ಯ ಮನೋಭಾವ ಅಲ್ಲ, ಇತರರನ್ನ ದಾರಿ ತಪ್ಪಿಸುವಂಥದ್ದು, ಬೇರೆಯವರಿಗೂ ಕೂಡ ಅದು ಪ್ರೇರಣೆ ಆಗುವಂಥದ್ದು. ಈಗ ಎಲ್ಲಿಯೋ ನೋಡ್ತೇವೆ, ಎಷ್ಟೋ ಕಡೆಗೆ ಕೆಲವೊಂದು ಹಳ್ಳಿಗಳಲ್ಲಿ, ಕಾಡುಗಳಲ್ಲಿ ಇದು ವಾಡಿಕೆ ಇದೆ. ಯಾವ್ದೋ ಜೀವವನ್ನ ಬಲಿ ಕೊಟ್ಟಾಗ ಅವ್ರಿಗೆ ಒಳ್ಳೇದಾದ್ರೆ ಅದು ಕೇವಲ ಕ್ಷಣಿಕ ಕಾಲದವರೆಗಿರುತ್ತೆ. ಆ ಒಂದು ಅವ್ರಿಗೆ ಆಗುವಂತಹ ಲಾಭ, ಆ ಲಾಭಕ್ಕೆ ಮತ್ತೆ ಅವರು ಪ್ರತಿಫಲ ಸಿಕ್ಕೇ ಸಿಗತ್ತೆ ಅವ್ರಿಗೆ. ಏನಂತ ಮತ್ತೆ ಕೆಟ್ಟದ್ದೇ ಅವ್ರಿಗೆ ಆಗತ್ತೆ. ಆದ್ರೂ ಕೂಡ ಅವ್ರು ಏನ್ ಮಾಡ್ತಾರೆ? ಈ ಒಂದು ದಾರಿ ತಪ್ಪಿಸುವಂತಹ ಕಾರ್ಯಗಳನ್ನ ತಾವು ಮಾಡೋದಲ್ದೆ ಇತರರಿಗೂ ಕೂಡ ಪ್ರೇರಣೆ ಕೊಡ್ತಾರೆ.
ತಾವು ಅಲ್ಲದೆ ಇತರರಿಗೂ ಕೂಡ ಪ್ರೇರಣೆ ಕೊಟ್ಟಾಗ ಅಂತವು ಕೂಡ ಆಸುರಿ ಭಾವನೆ ಅಂತ ಹೇಳ್ತಾರೆ, ಆಸುರರ ಸ್ವಭಾವ. ಹಾಗಾಗಿ ಸಾಮಾನ್ಯ ಮನುಷ್ಯ ಯಾರದನ್ನು ಕೂಡ ನಾವು ಅನುಸರಿಸದೆ ಒಂದೇ ನಿಮಿಷ. ಹರೇ ಕೃಷ್ಣ, ಕ್ಷಮಿಸಿ. ಹಾಗಾಗಿ ಇಲ್ಲಿ ಈ ಒಂದು ಅಚೇತಸಃ ಅನ್ನುವಂತಹ ಪದ ಈ ದಾರಿ ತಪ್ಪಿಸುವ ಮನೋಭಾವದಿಂದ ಕೂಡಿದಂತಹ ಜನರೊಂದಿಗೆ ಬೆರೆಯದೆ ಅವರ ಮಾತುಗಳನ್ನ ಕೇಳದೆ ಸಾಮಾನ್ಯ ಮನಸ್ಥಿತಿಯಲ್ಲಿರುವಂತಹ ಜನರು ಏನ್ ಮಾಡ್ಬೇಕು, ಧರ್ಮ ಗ್ರಂಥಗಳಲ್ಲಿ ಹೇಳಿರುವ ಹಾಗೆ ಮತ್ತೆ ಈ ಶಾಸ್ತ್ರಗಳಲ್ಲಿ ವಿಧಿಸಿರುವ ಹಾಗೆ ನಾವು ನಿರ್ದೇಶನವನ್ನ ಪಡಿಬೇಕು ಮತ್ತೆ ಆದೇಶವನ್ನ ಪಾಲಿಸಬೇಕು ಅಂತ ಹೇಳ್ತಾರೆ. ಓಕೆ, ಸೊ ಇವತ್ತಿಗೆ ಇಲ್ಲಿ ತರಗತಿಯನ್ನ ಮುಗಿಸೋಣ. ಪ್ರಭುಜಿ ಅವರಿಗೆ 6 ಗಂಟೆಗೆ ತರಗತಿ ಇದೆ ಅಂತೆ, ಹಾಗಾಗಿ ಬೇಗ ಮುಗಿಸ್ಲಿಕ್ಕೆ ಹೇಳಿದ್ದಾರೆ. ಇನ್ನೊಂದು 5 ಮಿನಿಟ್ಸ್ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಮುಂದಿನ ಒಂದು ತರಗತಿಯಲ್ಲಿ, ನಾಳೆಯ ತರಗತಿಯಲ್ಲಿ ಈ ಒಂದು ತಮೋ ರಜೋ ಮತ್ತೆ ಈ ಸತ್ವ ಗುಣದವರ ಒಂದು ಆಹಾರ ಪದ್ಧತಿ ಹೇಗಿರುತ್ತೆ, ಅವರ ವಿಹಾರಗಳು ಹೇಗಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಧನ್ಯವಾದಗಳು ಎಲ್ರಿಗೂ ಕೂಡ. ಪ್ರಶ್ನೆಗಳಿದ್ರೆ, ಏನಾದ್ರೂ ಚರ್ಚೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಧನ್ಯವಾದಗಳು ಸುಮಂಗಲ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಪ್ರಶ್ನೆಗಳಿಲ್ವಾ ಯಾರಿಗೆ? ಮಾತಾಜಿ ಹರೇ ಕೃಷ್ಣ. ಹಾ ಮಾತಾಜಿ ಹೇಳಿ. ಬ್ರೇಕ್ ಆಗ್ತಾ ಇದೆ ಮತ್ತೆ. ಲೀವ್ ಆಗ್ತೀರಾ? ಹಾಗೆ ಓಕೆ, ಹರೇ ಕೃಷ್ಣ. ಅವಾಗ್ಲೇ ಆಗ್ಬೋದಿತ್ತು ಮಾತಾಜಿ. ಓಕೆ, ಯಾರಿಗೂ ಪ್ರಶ್ನೆಗಳಿಲ್ಲ ಅಂದ್ರೆ